ಒಂದು ವೇದಿಕೆಯಲ್ಲಿ ಎಲ್ಲರೂ ಇದೀಗ ಆಸೀನರಾಗಿದ್ದಾರೆ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ನೆರವೇರಿಸುವ ಮೂಲಕ ಶ್ರೀ ಭಗವಂತನ ಒಂದು ಸ್ಮರಣೆಯನ್ನು ಮಾಡುವವರಿದ್ದಾರೆ. ಅಡಿಗರವರು, ಚೈತ್ರ ಅಡಿಗರವರು, ಇವರು ಇನ್ಫೋಸಿಸ್ ಇಲ್ಲಿ ಮುಡಿಪು ಇಲ್ಲೂ ತನ್ನ ಕಾರ್ಯವನ್ನು ನಿರ್ವಹಿಸ್ತಾರೆ. ನಿತೇಶ್ ಶೆಟ್ಟಿ ಇವರು ಕೂಡ ಆಗಮಿಸಬೇಕಾಗಿ ಈ ಮೂಲಕ ವಿನಂತಿಸ್ತಿದ್ದೇನೆ. ಇದೀಗ ಪ್ರಾರ್ಥನೆಯನ್ನು ನೆರವೇರಿಸುವರೆ ಕುಮಾರಿ ಅಡಿಗಾರವರು ತಮ್ಮ ಮುಂದೆ. ಗಜಾನನಯುತಂ ಗಣೇಶ್ವರಂ ಗಜಾನನಯುತಂ ಗಣೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಅಜೇಂದ್ರ ಪೂಜಿತ ವಿಘ್ನೇಶ್ವರಂ ಗಣಾದಿ ಸನ್ನುತ ಪದ ಪದ್ಮಕರಂ ಗಣಾದಿ ಸನ್ನುತ ಪದ ಪದ್ಮಕರಂ ಕುಂಜರಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಕುಂಜರಭಂಜನ ಚತುರತರಕರಂ ಗುರುಗುಹಾಗ್ರಜಂ ಪ್ರಣವಾಕಾರಂ ಗಜಾನನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಗಜಾನನಯುತಂ ಗಣೇಶ್ವರಂ. ಅತಿಥಿ ಅಭ್ಯಾಗತರನ್ನು ಗೌರವಿಸುವುದು, ಸ್ವಾಗತಿಸುವುದು ನಮ್ಮ ಒಂದು ಸಂಸ್ಕೃತಿ. ಈ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಪುರುಷರ ಬೆಂಚ್ಪ್ರೆಸ್ ಸ್ಪರ್ಧೆಯ ಈ ಒಂದು ಭವ್ಯ ಸಡಗರದಲ್ಲಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿರುವ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಇದರ ಮಾಲಕರು, ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ 2019 ಇದರ ಬೆಸ್ಟ್ ಲಿಫ್ಟರ್ ಅವಾರ್ಡ್ ಆಗಿರುವ ಹಾಗೂ ನಮ್ಮ ರಾಜ್ಯದ ಓರ್ವ ಪ್ರತಿಭಾನ್ವಿತ ಕ್ರೀಡಾಪಟು ಶ್ರೀ ಪ್ರದೀಪ್ ಕುಮಾರ್ ಆಚಾರ್ಯ ಇವರು ತಮ್ಮೆಲ್ಲರನ್ನು ಸ್ವಾಗತಿಸುತ್ತಿದ್ದಾರೆ. ಗುರುಭ್ಯೋ ನಮಃ. 1976ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಕಳೆದ 43 ವರ್ಷಗಳಿಂದ ರಾಜ್ಯ ಮಟ್ಟದ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ಗಳನ್ನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತಾ ಇದೆ. 43ನೇ ವರ್ಷವಾದ ಈ ಸಲ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಈ ಸಂಸ್ಥೆಗೆ ನಡೆಸಲು ಅನುಮತಿ ನೀಡಿರುತ್ತಾರೆ. ಬಹಳ ಒಂದು ಸಂತೋಷದ ಸಮಯದಲ್ಲಿ ಈ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿರುವ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್, ಫಾರ್ಮರ್ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕರ್ನಾಟಕ, ಇವರು ಸದ್ಗುರು ಫಿಟ್ನೆಸ್ನ ಬಹಳ ಆತ್ಮೀಯರು. ನಮ್ಮ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಇದರ ಲಿಫ್ಟರ್ಸ್ಗಳಿಗೆ ಹಾಗೂ ಅವರ ಇಲ್ಲಿನ ಒಂದು ಉದ್ಘಾಟನೆ ಕೂಡ ಬಂದಿದ್ದರು. ಅವರನ್ನು ನಾನು ಈ ಸಮಯದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಗಣೇಶ್ ಕಾರ್ಣಿಕ್ರವರನ್ನು ಬಾಲಾಂಜನೆ ಜಿಮ್ನಾಸಿಯಂನ ತರಬೇತುದಾರರಾದ ಶ್ರೀಯುತ ಮೋಹನ್ ರಾಜ್ ಇವರು ಪುಷ್ಪವನ್ನು ನೀಡುವ ಮೂಲಕ ಆತ್ಮೀಯವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದೇನೆ.
ಎ ಸದಾನಂದ ಶೆಟ್ಟಿ ಇವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶ್ರೀ ಪದ್ಮರಾಜ್ ಆರ್, ನೋಟರಿ ಅಡ್ವೊಕೇಟ್, ಟ್ರೆಜರರ್ ಶ್ರೀ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನ, ಇವರು ನಮ್ಮ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಹಾಗೂ ಈ ಈವೆಂಟ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಇವರು ಮಂಗಳೂರು ದಸರಾ ಈ ಒಂದು ಇಷ್ಟು ದೊಡ್ಡ ಒಂದು ಹಬ್ಬವನ್ನೇ ಒಂದು ಮ್ಯಾನೇಜ್ ಮಾಡಿದಂಥ ಅನುಭವ ಇರುವವರು ಅವರು. ನಾವು ಈಗ ನನಗೆ ಒಂದು ಬೆಳಿಗ್ಗೆಯಿಂದ ಒಂದು 10-15 ಮಂದಿ ಅದು ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀರಿ ಅಂತ ಬಂದು ಹೇಳಿದ್ದಾರೆ. ಅದರದ್ದು ಹಿಂದಿನ ರಹಸ್ಯವೇ ಶ್ರೀ ಪದ್ಮರಾಜ್ ಸರ್ ಅವರನ್ನು ಈ ಸಮಾರಂಭಕ್ಕೆ ಹೃದಯಸ್ಪರ್ಶಿ ಸ್ವಾಗತಿಸ್ತೇನೆ. ಖ್ಯಾತ ನೋಟ್ರಿಗಳಾದ ಪದ್ಮರಾಜ್ ಆರ್ ಅವರನ್ನು ಇವತ್ತು ಸಭಾಧ್ಯಕ್ಷತೆಯಲ್ಲಿ ವಿನಂತಿಸುತ್ತಿದ್ದೇನೆ. ಅವರಿಗೆ ಸ್ವಾಗತವನ್ನು ಕೋರುವರೆ ರಾಷ್ಟ್ರೀಯ ತೀರ್ಪುಗಾರರಾದ ಶ್ರೀಯುತ ಹರೀಶ್ ಕುಮಾರ್ ಇವರಿಗೆ ಪುಷ್ಪವನ್ನು ನೀಡುವ ಮೂಲಕ ನಿಮ್ಮೆಲ್ಲರ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿ ಜಯಂತ್ ಶೆಟ್ಟಿ ಸರ್, ರಿಟೈರ್ಡ್ SP. ಇವರು ಕೂಡ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ನ ಮೆಂಬರ್. ಇವರ ಒಂದು ಇವರು SP ಆಗಿದ್ದಾಗ ಸರ್ ಹೇಳ್ತಾಯಿದ್ರು, ಮಂಗಳೂರಿನ ಅದೊಂದು ಆ ಟೈಮಲ್ಲಿ ರೌಡಿಸಮ್ ಎಲ್ಲ ಬಹಳ ಒಂದು ಸ್ಟ್ರಾಂಗ್ ಆಗಿದ್ದ ಟೈಮಲ್ಲಿ ಅವರ ಒಂದು ಮನಸ್ಥಿತಿಯನ್ನು ಚೇಂಜ್ ಮಾಡಿ ಒಂದು ಒಳ್ಳೆಯ ಜೀವನವನ್ನು ಅವರಿಗೆ ನೀಡಿದಂಥ ಒಂದು ನನಗೂ ಎಷ್ಟೋ ಜನ ಪೊಲೀಸ್ ಆಫೀಸರ್ಸನ್ನು ನೋಡಿದ್ದೇನೆ. ಅವರು ಜಯಂತ್ ಸರ್ ಹೇಳಿದರೆ ಅವರು ನಮ್ಮ ಗುರುಗಳಂತ ಹೇಳ್ತಾರೆ. ಅವರನ್ನು ಈ ಸಮಾರಂಭಕ್ಕೆ ಹೃದಯಸ್ಪರ್ಶಿ ಸ್ವಾಗತಿಸ್ತೇನೆ. ಶಿಸ್ತಿನ ಅಧಿಕಾರಿಯಾಗಿ ನಮ್ಮ ಕರಾವಳಿಯಲ್ಲಿ ಪ್ರಸಿದ್ಧರಾಗಿರುವ ಜಯಂತ್ರವರನ್ನು ವಿನ್ಸೆಂಟ್ ಪ್ರಕಾಶ್ ಕಾರ್ಲೋ, ಅಬಕಾರಿ ಇಲಾಖೆಯ ಉದ್ಯೋಗಿ, ಇವರು ಆಗಮಿಸಿ ಪುಷ್ಪವನ್ನು ನೀಡುವ ಮೂಲಕ ನಿಮ್ಮೆಲ್ಲರ ಗೌರವವನ್ನು ಸಮರ್ಪಿಸಬೇಕಾಗಿ ವಿನಂತಿಸಿದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮವರೇ ಶ್ರೀ ಸತೀಶ್ ಕುಮಾರ್ ಕುದ್ರೋಳಿ ಸರ್. ಇವರು ನನ್ನ ಗುರುಗಳು. ನಾನು ಪವರ್ ಲಿಫ್ಟಿಂಗ್ ಸ್ಟಾರ್ಟ್ ಮಾಡಿ ಒಂದು 8-9 ವರ್ಷ ಆಗ್ತಾ ಬಂತು. ಸರ್ ಅದಕ್ಕಿಂತ ಮೊದಲಿಂದನೂ ಒಂದು ಕರ್ನಾಟಕ ಪವರ್ ಲಿಫ್ಟಿಂಗ್ ಆವಾಗ ಯಾವ ರೀತಿ ನಡೆಸ್ಕೊಂಡು ಬರ್ತಿದ್ದಾರೆ, ಈಗ ಕೂಡ ಒಂದು ನಮ್ಮೆಲ್ಲರ ಒಂದು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಭಾರತ ಹಾಗೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೂಡ ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗನ್ನು ಲಿಫ್ಟರ್ಸ್ ಆ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವರದ್ದು ಕಾಂಟ್ರಿಬ್ಯೂಷನ್ ಇದ್ದೇ ಇದೆ ಸರ್. ಈ ಒಂದು ಸಮಾರಂಭಕ್ಕೆ ಕೂಡ ಅವರದ್ದು ಒಂದು ಗೈಡ್ಲೈನ್ಸಿಂದಲೇ ನಾವು ನಡೀತೇವೆ. ಈವರೆಗೆ ನಾನು ಇಲ್ಲಿವರೆಗೆ ಚೆನ್ನಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ, ಅರೇಂಜ್ ಮಾಡಿದ್ದೀರಂತ. ಆದರೆ ಇನ್ನೂ ನಡಿಬೇಕಾದ್ರೆ ಕಾಂಪಿಟೇಷನ್ ಅದೇ ಟೈಮಲ್ಲಿ ಆನ್ ಟೈಮಲ್ಲಿ ಮುಗಿಬೇಕಾದ್ರೆ, ಅದೊಂದು ಫಿನಿಶ್ ಆಗಬೇಕಾದ್ರೆ ಅಥವಾ ಎಲ್ಲ ಮ್ಯಾನೇಜ್ ಮಾಡಬೇಕಾದ್ರೆ ಅದು ಸರ್ ಮಾರ್ಗದರ್ಶನದಲ್ಲೇ ಆಗಬೇಕು. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಸ್ಪರ್ಧೆಯ ಸಂಪೂರ್ಣ ಹಿಂದಿನ ಶಕ್ತಿ ಸತೀಶ್ ಕುಮಾರ್ ಕುದ್ರೋಳಿ ಇವರನ್ನು ಸಮಾಜ ಕಲ್ಯಾಣ ಇಲಾಖೆಯ ಹೇಮಚಂದ್ರ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದ್ದಾರೆ. ಮುಖ್ಯ ಅತಿಥಿ ಶ್ರೀ ಗುರುಪ್ರಸಾದ್, ಟೌನ್ ಪ್ಲಾನಿಂಗ್ ಆಫೀಸರ್, ಮೂಡ, ಮ್ಯಾಂಗ್ಳೂರು. ಇವರ ಬಗ್ಗೆ ನಾನು ಹೇಳಲೇಬೇಕು. ತುಂಬ ಸ್ನೇಹಿತರು. ಒಂದು ಅಟ್ಲೀಸ್ಟ್ ನಾನೊಂದು 5-6 ಇಯರ್ಸಿಂದ ನಾನು ಇಂಟರ್ನ್ಯಾಷನಲ್ ಈವೆಂಟ್ಸಿಗೆ ಹೋಗ್ತಾನೇ ಇದ್ದೇನೆ. ಸೊ ನಮಗೆ ತುಂಬಾ ಸಪೋರ್ಟ್ನ ಅಗತ್ಯ ಇರ್ತದೆ ಸರ್. ಒಂದು ಕ್ರೂಷುವಲ್ ಟೈಮಲ್ಲಿ ಕೂಡ ನನಗೆ ಎಷ್ಟು ಕ್ಲೋಸ್ ಇರ್ತದೆ ಅಂತ ಹೇಳಿದರೆ, ಪ್ರದೀಪ್ ನಾನಿದ್ದೇನೆ, ನೀನು ಇಂಟರ್ನ್ಯಾಷನಲ್ ಮಾಡಬೇಕು, ನೀವೆಲ್ಲ ನಿಮಗೆ ಹೆಲ್ಪ್ ಮಾಡಿದ್ರೆ ಹೇಗೆ ಅಂತೇಳಿ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ನ ಈ 1.5 ವರ್ಷದಲ್ಲಿ ನಮ್ಮ ಇಲ್ಲಿನ ಅಥ್ಲೀಟ್ಸ್ಗಳು ಆ ಒಂದು ಮಟ್ಟಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕಾದ್ರೆ ಇವರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಅಂತ ಹೇಳ್ತಾ ಇವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಎಳೆ ಪ್ರಾಯದಲ್ಲಿ ಟೌನ್ ಪ್ಲಾನಿಂಗ್ ಆಫೀಸರ್ ಹುದ್ದೆಯನ್ನು ಅಲಂಕರಿಸಿರುವ ಗುರುಪ್ರಸಾದ್ ಇವರನ್ನು ಅಬಕಾರಿ ಇಲಾಖೆಯ ಶ್ರೀಯುತ ಜಯಪ್ಪ ಲಮಾಣಿಯವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ನೀಡುವ ಮೂಲಕ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ.
ಮಾಲಕರು ಶ್ರೀನಿವಾಸ ಗ್ರಾನೈಟ್ ಇಂಡಸ್ಟ್ರೀಸ್ ಬೆಳ್ತಂಗಡಿ. ಬಹಳ ಸರಳ ವ್ಯಕ್ತಿ. ಆಮೇಲೆ ಇವರ ಫ್ಯಾಮಿಲಿಯವರು ಮಿಸ್ಸಸ್ ಮತ್ತು ಮಗ ಕೂಡ ನಮ್ಮ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ನ ಮೆಂಬರ್, ಮತ್ತು ಅಲ್ಲದೆ ಪವರ್ ಲಿಫ್ಟಿಂಗ್ನಲ್ಲಿ ಇಬ್ಬರು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಮೇಡಮ್ ಅವರು ಕೂಡ ಈಗ ಕಜಕಿಸ್ತಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಕ್ಲಾಸಿಕ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಇವರ ಪುತ್ರ ಋತ್ವಿಕ್ ನನ್ನ ಜೊತೆ ಕೆನಡಾ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ನಲ್ಲಿ ಕೂಡ ಗೋಲ್ಡ್ ಮೆಡಲಿಸ್ಟ್. ಇವರು ಸೊ ಅವರದ್ದು ಕಾಂಟ್ರಿಬ್ಯೂಷನ್ ಪವರ್ ಲಿಫ್ಟಿಂಗ್ ಎಷ್ಟಿರ್ಬೋದು, ಅವರು ಎನ್ಕರೇಜ್ ಮಾಡ್ಬೋದು ಅಂತ ನೋಡ್ಬೋದು. ಅವರನ್ನು ಮುಖ್ಯ ಅತಿಥಿಯಾಗಿ ಕರೆಯುವುದರಲ್ಲಿ ನನಗೆ ಕರೀಲೇಬೇಕಿತ್ತು. ಅವರು ಬಂದಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಉದ್ಯಮಿಗಳಾದ ವಾಸುದೇವ್ ಕೆ ಇವರನ್ನು BSNL ಇಲಾಖೆಯ ಶ್ರೀಯುತ ಕಮಲಾಕ್ಷ ಇವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ನೀಡಿ ನಿಮ್ಮೆಲ್ಲರ ಒಂದು ಸ್ವಾಗತವನ್ನು ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ನಿತೇಶ್ ಶೆಟ್ಟಿ, ಚಾರ್ಟರ್ಡ್ ಅಕೌಂಟೆಂಟ್ MG ರೋಡ್ ಮಂಗಳೂರು. ಇವರು ನನ್ನ ಸ್ನೇಹಿತರು, ನನ್ನ ಕ್ಲಾಸ್ಮೇಟ್ ಚರಣ್ ರಾಜ್ ಇಲ್ಲೇ ಕೂತ್ಕೊಂಡಿದ್ದಾರೆ. ಅವರು ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಒಂದು ಈವೆಂಟ್ ಆಗಬೇಕಾದ್ರೆ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ. ನಮ್ಮ ಸ್ನೇಹಿತರು ತುಂಬ ಸ್ನೇಹಿತರು ಯಾವಾಗಲೂ ನಮ್ಮ ಜೊತೆ ಬೆನ್ನೆಲುಬಾಗಿ ನನ್ನ ಯಾವುದೇ ಈವೆಂಟ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಅವರಿಂದ ಅಲ್ಲದೆ ಬೇರೆಯವರಿಂದ ಕೂಡ ಒಂದು ಸಪೋರ್ಟ್ ಸಿಗುವಾಗೆ ಮಾಡ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಪ್ರತಿಷ್ಠಿತ ಅಕೌಂಟೆಂಟ್ ಆಗಿ ಮಂಗಳೂರಿನಲ್ಲಿ ಪ್ರಸಿದ್ಧಿಯಾಗಿರುವ ನಿತೇಶ್ ಶೆಟ್ಟಿ ಅವರನ್ನು ನಮ್ಮ ರಾಜ್ಯ ಮತ್ತು ರಾಷ್ಟ್ರೀಯ ತೀರ್ಪುಗಾರರಾದ ಶ್ರೀಯುತ ಕಾರ್ತಿಕ್ ಇವರು ವೇದಿಕೆಗೆ ಆಗಮಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಿದ್ದೇನೆ. ಈ ಒಂದು ಚಾಂಪಿಯನ್ಶಿಪ್ ಒಂದು ಸಕ್ಸಸ್ಫುಲ್ಲಾಗಿ ನಡಿಬೇಕಾದ್ರೆ ರೆಫರೀಸ್ಗಳ ಪಾತ್ರ ಬಹಳ, ಅವರದ್ದೊಂದು ಕ್ರೂಷಿಯಲ್ ಡಿಸಿಷನ್ ಆಗಲಿ, ಅವರೊಂದು ಫೇರ್ ಡಿಸಿಷನ್ ಆಗಲಿ ಬಹಳ ಅಗತ್ಯ ಇದೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಪುರಂದರ್ ಸರ್ ಇದ್ದಾರೆ, ಬಾಲಾಂಜನೇಯ ಜಿಮ್ನೇಷಿಯಂ ಹಾಗೂ ಎಕ್ಸ್ ಮೇಯರ್ ಮಂಗಳೂರು ನಗರ ಪಾಲಿಕೆ. ಇಲ್ಲಿನ ಇವರು ನನ್ನ ಸ್ನೇಹಿತರು. ನಾವು ಮತ್ತು ಇವರು ಬಾಲಾಂಜನೇಯ ಜಿಮ್ನೇಷಿಯಂನಲ್ಲಿ ಒಟ್ಟಿಗೆ ಪ್ರಾಕ್ಟೀಸ್ ಮಾಡ್ತೇವೆ ನಾವು. ಇವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಉಪಾಧ್ಯಕ್ಷರು ಆಗಿ ಇರುವ ಶ್ರೀಯುತ ಪುರಂದರದಾಸ್ ಕುಳೂರ್ ಅವರನ್ನು ದಾವಣಗೆರೆಯಿಂದ ಆಗಮಿಸಿರುವ ಶ್ರೀಯುತ ವೀರಭದ್ರಪ್ಪ ಇವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಈ ಮೂಲಕ ವಿನಂತಿಸ್ತಾ ಇದೆ. ಹಾಗೂ ಇಲ್ಲಿ ನೆರೆದಿರುವ ಎಲ್ಲರಿಗೂ ಲಿಫ್ಟರ್ಸ್, ಸ್ಪಾಟರ್ಸ್ ಹಾಗೂ ಕೋಚಸ್ಗಳಿಗೂ ಎಲ್ಲರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಮಾತನ್ನು ಕೊನೆಗೊಳಿಸ್ತೇನೆ. ಈ ಒಂದು ಸ್ಪರ್ಧಾಕೂಟದ ಮುಖ್ಯ ರೂವಾರಿಯಾದ ಶ್ರೀಯುತ ಪ್ರದೀಪ್ ಕುಮಾರ್ ಆಚಾರ್ಯ ಸರ್ವರನ್ನು ಅತ್ಯುತ್ತಮ ತನ್ನ ಒಂದು ಮಾತುಗಳ ಮೂಲಕ ಸ್ವಾಗತಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದೀಗ ಪ್ರಮುಖ ಕಾರ್ಯಕ್ರಮ ಅಮೃತ ಗಳಿಗೆ. ಈ ಒಂದು ಅಮೃತ ಗಳಿಗೆ ದೀಪ ಪ್ರಜ್ವಲನೆ, ಈ ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಹಿರಿಯರು ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಎಂದೇ ಮಂಗಳೂರಿನಾದ್ಯಂತ ಹಾಗೂ ನಮ್ಮ ರಾಜ್ಯಾದ್ಯಂತ ಹೆಚ್ಚಿನ ನಮ್ಮ ರಾಜಕೀಯರು ಗುರುತಿಸಿದ್ದಾರೆ. ಅವರ ಅಮೃತ ಹಸ್ತದಿಂದ ಇದೀಗ ಕರ್ನಾಟಕ ರಾಜ್ಯ ಬೆಂಚ್ ಪ್ರೆಸ್ ಸ್ಪರ್ಧೆ 2019 ಉದ್ಘಾಟನೆಗೊಳ್ಳುತ್ತಿದೆ. ಅಮೃತ ಹಸ್ತದಿಂದ ಅದನ್ನು ಕತ್ತರಿಸುವ ಮೂಲಕ, ಆ ಟೇಪನ್ನು ಕತ್ತರಿಸುವ ಮೂಲಕ ಮಗದೊಮ್ಮೆ ಬೆಂಚ್ ಪ್ರೆಸ್ ಸ್ಪರ್ಧೆಗೆ ಒಂದು ಚಾಲನೆಯನ್ನು ನೀಡುವವರಿದ್ದಾರೆ. ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಸರ್ ಇವರಿಂದ ಉದ್ಘಾಟನಾ ಮಾತು. ದೀಪ ಹಚ್ಚಿ ಉದ್ಘಾಟನೆ ಮಾಡೋದು ತುಂಬ ಸುಲಭ. ಅದಕ್ಕೆ ಉದ್ಘಾಟನೆ ಮಾಡಿದರೆ ಕೂಡಲೇ ಮಾಡಿದೆ.
ಅಲ್ಲಿ ಹೋಗಿ ಆ ಬೆಂಚ್ ಪ್ರೆಸ್ಸಲ್ಲಿ ಉದ್ಘಾಟನೆ ಮಾಡಬೇಕು ಹೇಳಿದಾಗ ಗಾಬರಿ ಆಯ್ತು ನನಗೆ. ಅದಕ್ಕೆ ಮೆಲ್ಲ ಜಯಂತ್ ಶೆಟ್ಟರ್ ಹತ್ರ ರಿಕ್ವೆಸ್ಟ್ ಮಾಡಿದೆ, ನೀವು ಸ್ವಲ್ಪ ಗಟ್ಟಿ ಇದ್ದೀರಿ, ನೀವು ಮಾಡಿ ಅದನ್ನು ಅಂಥೇಳಿ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ನಾವು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ತಾಯಿಗೆ ಗೌರವದಿಂದ ಆರಾಧನೆ ಮಾಡ್ತೀವಿ ನಾವು. ವೇದಿಕೆಯಲ್ಲಿ ಪ್ರದೀಪ್ ಆಚಾರ್ಯ ಅವರ ತಾಯಿಯನ್ನು ಯಾಕೆ ಕರೆದು ಅಂತ ಹೇಳಿದರೆ, ಒಂದು ಕ್ಷಣ ನಮ್ಮೆಲ್ಲರ ಜೀವನದಲ್ಲಿ ನಮ್ಮ ತಾಯಿಯ ದೊಡ್ಡ ಕೊಡುಗೆ ಇದೆ. ನಾವಿವತ್ತು ಏನು ಎತ್ತರ ಕೆಳೆದಿದ್ದೇವೆ ಅದರಲ್ಲಿ ಅವರ ಮಾತೃಶ್ರೀಯವರ ಕೊಡುಗೆ ಇದೆ. ಪ್ರದೀಪ್ ಕುಮಾರ್ ಆಚಾರ್ಯ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಬ್ಬ ಪವರ್ ಲಿಫ್ಟರ್ ಆಗಿರಬೇಕಾದ್ರೆ ಆ ತಾಯಿಯನ್ನು ಅತ್ಯಂತ ಗೌರವದಿಂದ ವಂದಿಸಿ ನಿಮ್ಮೆಲ್ಲ ತಾಯಂದ್ರನ್ನು ನೆನಪು ಮಾಡಿಕೊಂಡು ವೇದಿಕೆಯ ಎಲ್ಲ ಗಣ್ಯರಿಗೆ ಶುಭಾಶಯಗಳನ್ನು ಹೇಳಿ, ನಾನು ಪಕ್ಕದಲ್ಲಿ ಕೂತ್ಕೊಂಡಾಗ ಗುರು ಹತ್ರ ಮತ್ತು ಪದ್ಮರಾಜ್ ಹತ್ರ ಕೇಳ್ತಾ ಇದ್ದೆ, ಇದು ಪವರ್ ಲಿಫ್ಟ್ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿ. ಆಗ ಅವರು ಹೇಳಿದ್ರು, ಕನ್ನಡದಲ್ಲಿ ಸರಿಯಾಗೇ ಇದೆ ಭಾರ ಎತ್ತುವ ಸ್ಪರ್ಧೆ, ಇಂಗ್ಲೀಷಲ್ಲಿ ಮಾತ್ರ ಅದು ಪವರ್ ಲಿಫ್ಟ್ ಇದೆ ಅಂಥೇಳಿ. ನನಗೆ ಗೊತ್ತಿಲ್ಲ ನಿಮಗೆಲ್ಲ ಯಾವ ಥರ ಅರ್ಥ ಆಗಿದೆ ಅಂಥೇಳಿ. ನಾನು ಅಂದ್ಕೊಳ್ತೀನಿ, ನಮ್ಮಲ್ಲಿ ಹುದುಗಿರುವಂಥ ಅದ್ಭುತವಾದ ಪ್ರತಿಭೆ, ಯಾರೂ ಕೂಡ ಅಸಾಮಾನ್ಯರಲ್ಲ ಅಂತ ಹೇಳಲಿಕ್ಕಾಗೋದು, ಎಲ್ಲರಲ್ಲೂ ಅಸಾಮಾನ್ಯತೆ ಇದೆ. ಆದರೆ ಅಂತಃಶಕ್ತಿ ಅಂತ ಹೇಳ್ತೀವಿ, ಒಳಗಿರುವಂಥ ಪವರ್, ಆ ಪವರನ್ನು ಸರಿಯಾಗಿ ಉಪಯೋಗ ಮಾಡಿದರೆ ನಾವೆಲ್ಲರೂ ಕೂಡ ನಮ್ಮನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ಲಿಫ್ಟ್ ಮಾಡಬಹುದು ಅಂಥದಕ್ಕಾಗಿ ಬಹುಶಃ ಪವರ್ ಲಿಫ್ಟ್ ಇಟ್ಟಿದ್ದಾರೆ ಅಂತ ಹೇಳ್ತೀನಿ. ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ಲಿಫ್ಟರ್ಸ್ ಇದ್ದಾರೆ ಇಲ್ಲಿ ಅಂತ ಹೇಳಿದರೆ, ಯಾವ ವ್ಯಕ್ತಿ ತನ್ನಲ್ಲಿರುವಂಥ ಪ್ರತಿಭೆಯನ್ನು ಅರ್ಥ ಮಾಡಿಕೊಳ್ತಾನೆ. ಜಯಂತ್ ಶೆಟ್ಟರ್ ಬಗ್ಗೆ ಉಲ್ಲೇಖ ಮಾಡಿದರು, ಸಾವಿರಾರು ಜನ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಆದರೆ ಜಯಂತ್ ಶೆಟ್ಟರ್ ನಮಗೆ ನೆನಪಾಗ್ತಾರೆ. ಸತೀಶ್ ಅವರಿದ್ದಾರೆ, ಏಕಲವ್ಯ ಪ್ರಶಸ್ತಿ ವಿಜೇತರು. ಮಂಗಳೂರಿನಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಆದರೆ ಆ ಏಕಲವ್ಯ ಪ್ರಶಸ್ತಿ ತೆಗೆದುಕೊಳ್ಳೋ ಮಟ್ಟಕ್ಕೆ ಹೋಗಬೇಕಾದ್ರೆ ಅದರ ಹಿಂದೆ ಎಷ್ಟು ಸಾಧನೆ ಇದೆ, ಎಷ್ಟು ಪರಿಶ್ರಮ ಇದೆ, ಎಷ್ಟು ಪವರನ್ನು ವಿನಿಯೋಗ ಮಾಡಿದ್ದಾರೆ ಲಿಫ್ಟ್ ಮಾಡಬೇಕಾದ್ರೆ. ಪ್ರದೀಪ್ ಕುಮಾರ್ ಆಚಾರ್ಯ ಪ್ರಾರಂಭ ಮಾಡಿದ್ದು 9 ವರ್ಷದ ಹಿಂದೆ ಅಂತ, 9 ವರ್ಷದ ಹಿಂದೆ ಅಂತ ಹೇಳಿದ್ರು. 9 ವರ್ಷದ ಹಿಂದೆ ಅವರು ಕನಸಲ್ಲೂ ಎಣಿಸಿರ್ಲಿಕ್ಕಿಲ್ಲ ನಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಸ್ಪರ್ಧೆಯಲ್ಲಿ ಭಾರತ ಹೆಮ್ಮೆ ಪಡುವ ಸಾಧನೆ ಮಾಡ್ತೇನೆ ಅಂತ ಅವ್ರು ಅಂದ್ಕೊಂಡಿರ್ಲಿಕ್ಕಿಲ್ಲ. ಅದಕ್ಕಾಗಿ ನಮ್ಮ ಒಳಗಿರುವಂಥ ಪವರನ್ನು ಉಪಯೋಗ ಮಾಡಿಕೊಂಡು ನಮ್ಮನ್ನೇ ಎತ್ತರಕ್ಕೆ ಏರಿಸುವಂಥ ಲಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮತ್ತು ಈ ಪವರ್ ಲಿಫ್ಟಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ನೀವೆಲ್ಲರೂ ಕೂಡ ಈ ಸಂದೇಶವನ್ನೇ ಸಮಾಜಕ್ಕೆ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಪವರ್ ಲಿಫ್ಟ್ ಅಂತ ಹೇಳಿದರು ಅಂತ ಅಲ್ಲಿ ಕೂತ್ಕೊಂಡಾಗ ನನ್ನ ಮನಸ್ಸಿಗೆ ಬರ್ತಾ ಇತ್ತು. ನನ್ನ ಜೊತೆ ವೇದಿಕೆಯಲ್ಲಿ ನಿತೇಶ್ ಶೆಟ್ಟಿ ಅವರು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿದೆ ಈ ಚಾರ್ಟರ್ಡ್ ಅಕೌಂಟೆನ್ಸಿ ಎಕ್ಸಾಮ್ ಅಂತ ಹೇಳಿದ್ರೆ ಎಷ್ಟಿದೆ ಪಾಸಿಂಗ್ ಪರ್ಸೆಂಟೇಜ್, ಒಂದು 7%, 6%. 100 ಜನ ಪರೀಕ್ಷೆಗೆ ಕೂತ್ರೆ ಕೇವಲ 5, 6, 7 ಜನ ಪಾಸ್ ಆಗ್ತಾರೆ ಅಷ್ಟೇ. ಅಂತ ಹೇಳಿದರೆ ಯಾರು ಪ್ರಯತ್ನ ಮಾಡ್ತಾರೆ, ಯಾರು ತಾವು ಐಡೆಂಟಿಫೈ ಮಾಡಿದಂಥ ಗುರುತಿಸಿಕೊಂಡಂಥ ಕ್ಷೇತ್ರದಲ್ಲಿ ಯು ಗೆಟ್ ಪ್ಯಾಷನೇಟ್ಲಿ ಇನ್ವಾಲ್ವ್ಡ್ ಅಂತ ಒಂದು ಇಂಗ್ಲೀಷಲ್ಲಿ ಮಾತಿದೆ. ಅಂದರೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಾಗ, ನಮ್ಮ ಕಣ್ಣ ಮುಂದೆ ಗುರಿಯ ಸ್ಪಷ್ಟತೆ ಇದ್ದಾಗ, ನಮ್ಮ ಬದುಕಿಗೊಂದು ಏಮ್ ಅಥವಾ ಗುರಿ ಇದ್ದಾಗ ನಾವು ಎತ್ತರಕ್ಕೆ ಇರ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುವುದಕ್ಕೆ ಈ ಒಂದು ಸ್ಪರ್ಧೆಯನ್ನು ಬಹುಶಃ ಪವರ್ ಲಿಫ್ಟಿಂಗ್ ಅಂತ ಕರೆದಿದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಯಾವುದೋ ಒಂದು ಶಾಲೆಗೆ ಹೋದಾಗ ಆ ಶಾಲೆಯ ಧ್ಯೇಯ ವಾಕ್ಯದಲ್ಲಿ ಬರೆದಿದ್ರು ಹೈಯರ್ ಆ್ಯಂಡ್ ನೋಬ್ಲರ್ ಅಂತ. ಆ ಧ್ಯೇಯ ವಾಕ್ಯ ಏನು ಅಂತ ಕೇಳಿದರೆ ಹೈಯರ್ ಆ್ಯಂಡ್ ನೋಬ್ಲರ್. ನಾವು ಇನ್ನೂ ಎತ್ತರಕ್ಕೆ ಬೆಳೀತಾ ಹೋಗಬೇಕು. ನನಗೆ ಹೂ ಕೊಟ್ಟಾಗ ಅವರಿಗೆ ತಮಾಷೆ ಮಾಡಿದೆ ನಾನು, ತೂಕದ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳ್ಕೊಂಡು.
you can't force me now. Awakening is clear. I could show you how. I could show you how to fight them. I could show you how to defeat them now. Find the right words, and there's no way this is real life. There's no telling you're the right girl, so I can only say that it feels right. It feels right. It feels right. Yeah, I can only say that it feels right. It feels right. It feels right. Yeah, I can only say that it feels right. Going with the gut.
Never had a doubt, felt like this is just a must. Put me in perspective, I'm the deepest in the cut. Everybody tuning in, but this is just for us now. We know I ain't ballin' yet. Hoes wanna holler, oh no, I don't call them back. Girl, let me see you hold it down, we gon' have a blast. Cause I just wanna know what you gonna do with all of that. Ain't gotta say a word, I know what's up. You can have it all, watch me rip it off. I'll admit it, you got me feeling hella love. Even when it's going down, know that we gon' live it up. Young shot caller, always been a baller. Know that you the one, I can feel it in my heart. Yeah, I won't stop charging, you go and come harder. I can see you and I, way beyond the stars, girl. I can never ever find the right words, and there's no way this is real life. There's no telling you're the right girl, so I can only say that it feels right. It feels right. It feels right. It feels right. Everybody tuning in, but this is just for us now. We are dreaming in the dark. We are nothing more than dust. Search but you stay lost. We are reaching for the stars, but we're making this too hard. And I wonder where you are, mysterious. That's the part you always
free and dive into the sky. Hear the wind crying out its prayer. Why are we so ashamed to be alive? Break the chains and our freedom's ours to take. Look behind your back. Chase a light when the world is getting darker. I have a dream where love's the only side. So take my hand, join the army of the shadows. Going harder, we are more than numbers. Standing in the shade. Going louder, we are all one color. Standing in the way.
Gave you too much, now I'm swallowed. Now I'm a fool while you're breaking rules. Dangerous path that I follow. Oh, go on, just do what you do. And it hurts as I bleed for you, cry for you. Oh, let me bleed as I bleed for you, cry for you. Oh, let me bleed. Let me bleed. Let me. All of the pain seems to follow like a shadow, dark and cold to the touch. Am I insane not to let go? Oh, go on, just do what you do. And it hurts as I bleed for you, cry for you. Oh, let me bleed as I bleed for you, cry for you. Oh, let me bleed. 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 Let me
messing with my head again. You had your heart set on me, but these feels, they come and go, and they come so easily. Tell me what it is about you that I can't forget, but you're breaking down my walls again just to set me free. Why do I, baby, why do I love the way you are, we always leave me? Why do I, baby, why do I love the touch but never love the feeling? Why do I, baby, why do I love the way you are, we always leave me? Why do I, baby, why do I love the touch but never love the feeling?
Start. Press. Rack. Good lift. 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 Start. Press. Rack. Start. Press. Rack. Good lift. Start. Press. Rack. Good lift. Start. Press. Rack. No lift. Start. Press. Rack. Good 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 lift. Start. Press. Catch. Start. Press. Catch. No lift. Press. Rack. Good lift. Start. Press. Rack. No lift. Start. Press. Rack. Good 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 lift. Start.
Good lift. Start. Press. Track. Start. Press. Catch. No lift. Start. Press. Track. Start. Press. Track. Start. Press. Track. Good lift. Start. Press. Catch. Start. Press. Rack. So good lift. Start. Press. Referee's decision. No lift. Start. Press. Press. Start. Press. Rack. Start. Press. Catch. No lift. Start. Press. Rack. Good lift. Start. Press. Rack. Good lift. Start. Press. Rack. Start. Press. Catch. Start. Press. Catch. No lift. Start. Press. Rack. Good lift. Start. Press. Rack. Good lift. Start. Press. Catch. No lift. Start. Press. Rack. So good lift. Start. Press. Rack. So good lift. Start. Press. Rack. So good lift. Start. Press. Catch. No lift. Start.
No lift. Start. Press. Rack. It's a good lift. Start. Press. Rack. Good lift. Start. Press. Rack. It's a good lift. Start. Press. Rack. Good lift. Start. Press. Rack. Good lift. Start. Press. Rack. It's a good lift. Start. Press. Rack. 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 Good lift. Start. Press. Catch. Start. Press. Rack. No lift. Start. Press. Rack. It's a good lift. Start. Press. Rack. Good lift. Bar load 22.5. 22.5. Kritika U Pujari of Iron. Start. Press. Rack. Good lift. Press. Rack. Start. Press. Rack. Start. Press. Rack. Good lift. Start. Press. Catch. No lift. Start. Press. Rack. No lift. Start. Press. Rack. Start. Press. Rack. Good lift. Start. Press. Rack. Good lift. Start. Press. Catch. No lift. Start. Press. Rack. Good lift. Start. Press. Catch. No lift. Start. Press. Rack.
Good lift. Start. Press. Rack. Good lift. Start. Press. Deepa, you are next way. Rack. Good lift. Start. Press. 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 Catch. Start. Press. Rack. Good lift. Start. Press. Rack. Good lift. Start. Press. Catch. No lift. Start. Press. Catch. No lift. Start. Press. Rack. Good lift. Start. Press. Rack. So good lift. Start. Press. Rack. Good lift. Start. Press. Rack. So good lift. Start. Press. Rack. Good lift. Aaron Pereira. Start. Press. Rack. Good lift. Start. Press. Rack. Good lift. Start. Catch. No lift. Start. Press. Rack. Start. Press. Rack. Good lift. Start. Press. Rack. Good lift. Start. Press. Rack. Good lift. Next weight. Start. Press. Rack. Good lift. Start. Press. Rack.
Good lift. Start. Press. Track. Good lift. Start. Press. Yes. No lift. Start. Press. Track. Good lift. Start. Press. Track. Good lift. Start. Press. Track. Good lift. Next weight. Start. Press. Yes. No lift. Start. Press. Yes. No lift. Start. Press. Track. Good lift. Start. Press. No lift. Start. Press. Yes. No lift. Start. Press. Track. Good lift. Start. Press. Track. Good lift. Bolara is the bronze medalist. The first place goes to Deeptika J. Putran from Veeramarthi Bowler. The second place goes to Sitara from Alwas College, Mudabidre. Dr. G. Shankar, College, Udupi. Pavana is the silver medalist from Iron 10. And from Alwas College, Mudabidre, it's Lan Chenbi, the bronze medalist. Usha Rohini, Karuna Sharma and Sumana. The first place goes to Usha Rohini from Victory Gym, Hospet. The second place goes to Karuna Sharma from IFC Bengaluru. And third place goes to Sumana from Dr. G. Shankar PU College, Udupi. Aditi Gupta, Swati UK and Bhavya Shri. Aditi Gupta from IFC Bengaluru, Swati UK from Saduguru Mangaluru and Bhavya Shri from Veeramarthi Kinnigoli. She is the bronze medalist. Shraddha S. Nayak from Iron 10 is the silver medalist. And Preetika D from Alwas College, Mudabidre is the bronze medalist.
The first place goes to Venezia Carlo. The representative will receive the prize. Nagashri from Alvas College, Mudabidre is the silver medalist. And KL Harshita from IFC Bengaluru, you are the bronze medalist. The second place goes to Yashaswini V. Bandari from Alvas College. The third place goes to Kausalya TP from Chikmagaluru district. Pratiksha R. Nayak is the gold medalist representing Dr. G. Shankar First Grade College, Udupi. Anusha SP from Alvas College, Mudabidre is the silver medalist, and Usha SR also from Alvas College, Mudabidre is the bronze medalist. Pratiksha Rachel Flora Narona from Saduguru, Mangaluru. And Bhavishya from Alvas College, Mudabidri. I request Mr. Umesh Gatti to distribute the prizes. The gold medalist is Usha Rohini from Victory Gym Hospital. Silver medalist is Shalan Pinto from Sadguru, Mangaluru. And Sahana JK from My Gym, Mangaluru is the bronze medalist. Sahana JK. The gold medal goes to Miss Akshata from Veeramaruti, Kinnigoli. The silver medalist is Shraddha S. Nayak from Iron Den, Mangaluru. And the bronze medal goes to Preetika D from Alvas College, Mudabidre. The first place goes to Swati UK from Sadguru, Mangaluru. That is 57 kg class. The second place goes to Bhavya Shri from Veeramaruti, Kinnigoli. And the third place goes to Pooja Pujari from Alvas College, Mudabidri. The first place goes to Aishwarya K from IFC Bengaluru. The second place goes to Venezia Anne Carlo from Carlos Gym. And the third place goes to KL Harshita from IFC Bengaluru. The first place goes to Shruti KV representing IFC Bengaluru. The second place goes to Alfia S. Walk representing Red Cage Bengaluru. And the third place goes to Farida TM from Red Cage Bengaluru. Anusha SP representing Alvas College, Mudabidri is the gold medalist. Anusha Vijayavani from Victory Gym Hospital is the silver medalist. And Usha SR representing Alvas College, Mudabidri is the bronze medalist.
ಸೇರಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ, ಕ್ರೀಡಾ ಆಸಕ್ತರಿಗೆ ಹಾಗೆ ಕ್ರೀಡಾ ಪ್ರೋತ್ಸಾಹಕರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ a warm welcome to all the delegates who are present here. Well, the first and foremost thing I would want you to do is a big round of applause to the organizers. ಒಂದು ಸಲ ಈ ಕ್ರೀಡಾಕೂಟದ ಆಯೋಜಕರಿಗೆ ಜೋರಾದ ಚಪ್ಪಾಳೆ, ಅಭಿನಂದನೆಗಳು ಸಲ್ಲಿ. ಬರೀ ಆಯೋಜಕರಿಗೆ ಮಾತ್ರವಲ್ಲದೆ ಅದರ ಜೊತೆಗೆ ಸೇರಿರುವಂಥ ಎಲ್ಲ ಹಿರಿಯರಿಗೆ, ಕ್ರೀಡಾಪಟುಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ವ್ಯಾಲಿಡಿಕ್ಟರಿ ಫಂಕ್ಷನ್ಗೆ ತಮ್ಮೆಲ್ಲರನ್ನ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೀನಿ. It has been a very eventful day from 2 days, showcasing of the strength. Powerlifting is a sport that is filled with strength and also the ability to think wise when you are presenting your strength on stage. So ಹಾಗಾಗಿ ಈ ರಾಜ್ಯದ ಮೂಲೆ ಮೂಲೆಗಳಿಂದ ಹಲವಾರು ಕ್ರೀಡಾಪಟುಗಳು ಇಲ್ಲಿಗೆ ಬಂದಿದ್ದೀರಾ. ಸೊ ಹಾಗಾಗಿ ಕರ್ನಾಟಕ ರಾಜ್ಯ ಬೆಂಚ್ ಪ್ರೆಸ್ ಚಾಂಪಿಯನ್ಶಿಪ್ 2019 ಬ್ಯಾಂಕ್ ಆಫ್ ಬರೋಡಾ ಅರ್ಪಿಸುವಂಥ ಈ ಸುಂದರ ಕಾರ್ಯಕ್ರಮದ ವ್ಯಾಲಿಡಿಕ್ಟರಿ ಅಂದರೆ ನಾವು ಕೊನೆಯ ಚುಕ್ಕಿಯನ್ನು ಈ ಕಾರ್ಯಕ್ರಮಕ್ಕೆ ಇಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಫೆಲಿಸಿಟೇಟ್ ದ ವಿನ್ನರ್ಸ್ ಆನ್ ಸ್ಟೇಜ್. ಸೊ ಐ ವುಡ್ ಲೈಕ್ ಟು ಇನ್ವೈಟ್ the dignitaries who have come to grace the occasion. ಅವರೆಲ್ಲರನ್ನ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ವೇದಿಕೆಗೆ ಸ್ವಾಗತಿಸಬೇಕು. ಫಸ್ಟ್ ಅಂಡ್ ಫಾರ್ಮೋಸ್ಟ್, ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಸ್ಪಾನ್ಸರರ್ಸ್, ದ ಮೇನ್ ಸ್ಟ್ರೆಂತ್ ಆಫ್ ಪಿಲ್ಲರ್ ಫಾರ್ ದಿಸ್ ಚಾಂಪಿಯನ್ಶಿಪ್ ಟು ಹ್ಯಾಪನ್ ಹಿಯರ್, ದಟ್ ಇಸ್ ಬೀನ್ ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಮ್ಯಾಂಗ್ಳೂರ್ ಝೋನ್ನ ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ MJ ನಾಗರಾಜ್ ಅವರು ನಮ್ಮ ಜೊತೆಗೆ ಉಪಸ್ಥಿತರಿದ್ದಾರೆ. ಅವ್ರನ್ನ ಆತ್ಮೀಯತೆಯಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಜೋರಾದ ಚಪ್ಪಾಳೆಯ ಮುಖಾಂತರ ಅವ್ರನ್ನ ವೇದಿಕೆಗೆ ತಾವೆಲ್ಲರೂ ಕೂಡ ಸ್ವಾಗತಿಸಬೇಕು. ಹಾಗೆ ನಮ್ಮ ಜೊತೆಗೆ ಮಂಗಳೂರಿನ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂಥ SL ಶೇಟ್ ಜ್ಯುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ನ ಮಾಲಕರಾಗಿರುವಂಥ ಶ್ರೀಯುತ ಪ್ರಶಾಂತ್ ಶೇಟ್ ಅವರು ಉಪಸ್ಥಿತರಿದ್ದಾರೆ. ಅವ್ರನ್ನ ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಪ್ರಕಾಶ್ ಆಫ್ಸೆಟ್ ಪ್ರಿಂಟರ್ಸ್ ಮಂಗಳೂರು, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್, ಹಾಗೆ ಹಲವಾರು ಕ್ರೀಡಾಕೂಟಗಳಿಗೆ ತಮ್ಮ ಸಂಪೂರ್ಣ ಸಹಕಾರವನ್ನು ನೀಡುವಂಥ ಶ್ರೀಯುತ ಆನಂದ್ ಪ್ರಭು ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅನುಗ್ರಹ ಜ್ಯುವೆಲರ್ಸ್ ಕಿನ್ನಿಗೋಳಿ, ಇದರ ಮಾಲಕರಾಗಿರುವಂಥ ಶ್ರೀಯುತ ಪೃಥ್ವಿರಾಜ್ ಆಚಾರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ, ಇವತ್ತು ಯಾವುದೇ ಕ್ರೀಡಾಕೂಟ ನಡಿಬೇಕಂತಾದರೂ ಕೂಡ ಯಾವುದಾದ್ರೂ ಒಂದು ಕ್ರೀಡಾ ಸಭಾಂಗಣದಲ್ಲಿ ಅಥವಾ ಅದಕ್ಕೆ ಮೀಸಲಿರುವಂಥ ಜಾಗದಲ್ಲಿ ನಡೆಯುತ್ತೆ. ಬಹುಶಃ ಈ ಸಲದ ಚಾಂಪಿಯನ್ಶಿಪ್ ಮುಖ್ಯವಾಗಿ ಬಹಳಷ್ಟು ಪ್ರಾಶಸ್ತ್ಯವನ್ನು ಪಡ್ಕೊಂಡಿರೋದು ಯಾಕೆಂತ ಹೇಳಿದ್ರೆ, ಇದು ನಡೆಯುತ್ತಿರುವಂಥದ್ದು ಒಂದು ಪುಣ್ಯ ಕ್ಷೇತ್ರದಲ್ಲಿ, ಮಂಗಳೂರಿಗೆ ಜಗದ್ವಿಖ್ಯಾತ ಹೆಸರನ್ನು ತಂದಿರುವಂಥ ಮಂಗಳೂರು ದಸರಾದ ನವದುರ್ಗಿಯರು ಹಾಗೆ ಶಾರದಾ ಮಾತೆ ರಾರಾಜಿಸುವಂತಹ ಒಂದು ಜಾಗದಲ್ಲಿ ಇವತ್ತು ಕ್ರೀಡಾಕೂಟ ನಡೀತಾ ಇದೆ. ಇದು ಬಹುಶಃ ಇಲ್ಲಿ ಸೇರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ಅದೊಂದು ಆಶೀರ್ವಾದ. ಹಾಗಾಗಿ ಮೊದಲನೇದಾಗಿ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಇದು ಮಾತ್ರವಲ್ಲದೆ ಮಂಗಳೂರಿನಲ್ಲಿ ನಡೆಯುವಂಥ ಪ್ರತಿಯೊಂದು ವಿಷಯಗಳು ಕೂಡ ಸಂಪೂರ್ಣ ಸಹಕಾರವನ್ನು ನೀಡುವಂತಹ ಕೇಂದ್ರದ ಮಾಜಿ ಸಚಿವರು, ಅದೇ ರೀತಿಯಾಗಿ ಮಂಗಳೂರು ದಸರಾ ಹಾಗೆ ಕುದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದ ನವೀಕರಣದ ರೂವಾರಿಗಳಾಗಿರುವಂಥ ಶ್ರೀಯುತ ಬಿ ಜನಾರ್ದನ ಪೂಜಾರಿ, ಇವರಿಗೆ ನಮ್ಮ ಧನ್ಯವಾದಗಳನ್ನು, ನಮ್ಮ ಗೌರವಗಳನ್ನು ಅರ್ಪಿಸ್ತಾ ಅವರ ಪರವಾಗಿ ಹಾಗೆ ಸಕ್ರಿಯವಾಗಿ ಅವರ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸುವಂತಹ ಶ್ರೀಯುತ ಪದ್ಮರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಸಂಸ್ಥೆಯ ಟ್ರೆಷರರ್ ಕೂಡ ಹೌದು. ಅವ್ರನ್ನ ಕೂಡ ನಾವು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಂಗಳೂರು ಸಿಟಿ ಕಾರ್ಪೊರೇಷನ್, ಇದರ ಮಾಜಿ ಮೇಯರ್ ಹಾಗೆ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಶ್ರೀಯುತ ಪುರಂದರ್ ದಾಸ್ ಕೂಡೂರ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಖಜಾಂಚಿಗಳಾಗಿರುವಂಥ ಶ್ರೀಯುತ M ಜಯರಾಮ್ ಅವರನ್ನ ಕೂಡ ವೇದಿಕೆಗೆ ಸ್ವಾಗತಿಸ್ತಾ, ಅತಿಥಿ ಅಭ್ಯಾಗತರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ, ಐ ಥಿಂಕ್ ನಾವು ಒಂದು ಸಣ್ಣ ವಿಷಯವನ್ನು ಇಲ್ಲಿ ಮಿಸ್ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಬಹುಶಃ ಎಲ್ಲ ಕ್ರೀಡಾಪಟುಗಳು ಕೂಡ ಅವರಿಗೋಸ್ಕರ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸೋಣ. ಅ ಮ್ಯಾನ್ ಹೂ ನೀಡ್ಸ್ ನೋ ಇಂಟ್ರಡಕ್ಷನ್. ನನಗೆ ಒಂದಷ್ಟು ದೊಡ್ಡ ಪ್ರೊಫೈಲ್ನ ಕಳಿಸಿದ್ದಾರೆ, ಅವರ ಬಗ್ಗೆ ಈ ಥರ ಹೇಳಿ ಆ ಥರ ಹೇಳಿ ಅಂತ. ಬಹುಶಃ ಅವರ ಬಗ್ಗೆ ಹೇಳಲಿಕ್ಕೆ ಹೋದರೆ ತಪ್ಪಾಗ್ಬೋದು. ಬಿಕಾಸ್ ವಿ ನೀಡ್ ಟು ನೋ ದಿಸ್ ಮ್ಯಾನ್. ನಮ್ಮ ಹಾಕಿ ತಂಡದ ವೈಸ್ ಕ್ಯಾಪ್ಟನ್, ಅದೇ ರೀತಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯಕ್ಕೆ ಬಹಳಷ್ಟು ಕೀರ್ತಿಯನ್ನು ತಂದುಕೊಟ್ಟಿರುವಂತಹ SV ಸುನಿಲ್ ನಮ್ಮ ಜೊತೆಗಿದ್ದಾರೆ. ಐ ರಿಕ್ವೆಸ್ಟ್ ಯು ಆಲ್ ಟು ಗಿವ್ ಹಿಮ್ ಅ ಸ್ಟ್ಯಾಂಡಿಂಗ್ ಓವೇಷನ್ ಆಸ್ ವಿ ವೆಲ್ಕಮ್ ಹಿಮ್ ಆನ್ ಸ್ಟೇಜ್. ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಅನನ್ಯ ಸಾಧನೆಗೆ ಇವರಿಗೆ ಅರ್ಜುನ ಪ್ರಶಸ್ತಿಯನ್ನ ಕೂಡ ಭಾರತ ಸರ್ಕಾರದಿಂದ ನೀಡಲಾಗಿದೆ. ವಿ ಎಕ್ಸ್ಟೆಂಡ್ ಅ ಕಾರ್ಡಿಯಲ್ ವೆಲ್ಕಮ್ ಟು ಯು ಸರ್ ಅಂಡ್ ವಿ ಆರ್ ವೆರಿ ಆನರ್ಡ್ ಅಂಡ್ ಪ್ಲೀಸ್ ಟು ಹ್ಯಾವ್ ಯು ಹಿಯರ್. ತಮಗೆ ಆತ್ಮೀಯ ಸ್ವಾಗತ. ವೆರಿ ವಾರ್ಮ್ ವೆಲ್ಕಮ್ ಟು ಯು ಸುನಿಲ್ ಸರ್. ಅದರ ಜೊತೆಗೆ ರಾಜ್ಯ ಮಟ್ಟದಲ್ಲಿ 18, ರಾಷ್ಟ್ರ ಮಟ್ಟದಲ್ಲಿ 21 ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 12 ಪದಕಗಳನ್ನು ಗೆದ್ದು ಇಲ್ಲಿರುವಂತಹ ಬಹಳಷ್ಟು ಪವರ್ ಲಿಫ್ಟರ್ಸ್ಗಳಿಗೆ ಮಾದರಿಯಾಗಿರುವಂತಹ ಪ್ರದೀಪ್ ಕುಮಾರ್ ಆಚಾರ್ಯ ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಇವತ್ತಿನ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವಂಥದ್ದು ಪ್ರದೀಪ್ ಹಾಗೆ ಅವರ ಸಂಗಡಿಗರು. ಅವರನ್ನು ಕೂಡ ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ, ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಅಸೋಸಿಯೇಷನ್ನ ಪರವಾಗಿ, ಸೇರಿರುವಂತಹ ಕ್ರೀಡಾಪಟುಗಳ ಪರವಾಗಿ ವೇದಿಕೆಯಲ್ಲಿ ಸ್ವಾಗತವನ್ನು ಮಾಡೋದಕ್ಕೆ ನಾನು ಪುರಂದರ್ ದಾಸ್ ಕೂಡೂರು ಇವರಲ್ಲಿ ಬೇಡಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ.
ಶ್ರೀ ಗೋಕರ್ಣನಾಥೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತಾ ಕರ್ನಾಟಕ ರಾಜ್ಯ ಬೆಂಚ್ಪ್ರೆಸ್ ಸ್ಪರ್ಧೆ 2019 ಯಶಸ್ವಿಪೂರ್ಣವಾಗಿ ನಡೆದಿದೆ. ಈ ಸ್ಪರ್ಧೆಯ ಪದಕ ವಿಜೇತರನ್ನು ಸನ್ಮಾನಿಸಲು ನಮ್ಮ ಸಭೆಯಲ್ಲಿ ಅರ್ಜುನ್ ಅವಾರ್ಡಿ, ವೈಸ್ ಕ್ಯಾಪ್ಟನ್ ಇಂಡಿಯನ್ ಹಾಕಿ ಟೀಮಿನ ಶ್ರೀ ವಿ ಸುನಿಲ್ ರವರು ಇದ್ದಾರೆ. ಅವರನ್ನು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೂ ಸದ್ಗುರು ಫಿಟ್ನೆಸ್ ಸ್ಪೋರ್ಟ್ಸ್ ಇದರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಪ್ರದೀಪ್ ಕುಮಾರ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆ ಬ್ಯಾಂಕ್ ಆಫ್ ಬರೋಡಾದ ಜನರಲ್ ಮ್ಯಾನೇಜರ್, ಮ್ಯಾಂಗ್ಳೂರು ಝೋನ್ನ ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ರೀ MJ ನಾಗರಾಜರವರು ಇದ್ದಾರೆ. ಅವರನ್ನು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೂ ಸದ್ಗುರು ಫಿಟ್ನೆಸ್ ಸ್ಪೋರ್ಟ್ಸ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಜಯರಾಮ್ರವರು ಹೂಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ. ನಮ್ಮ ಪವರ್ ಲಿಫ್ಟಿಂಗ್ ಕ್ರೀಡೆಗೆ ಹೆಚ್ಚಿನ ಪ್ರೋತ್ಸಾಹವನ್ನಿಟ್ಟು ನಮ್ಮನ್ನು ಒಳ್ಳೆಯ ಸ್ಪರ್ಧೆಗಳನ್ನು ನಡೆಸುವಂತೆ ಉತ್ತೇಜಿಸಿದಂಥ SL ಸೇಠ್ರವರ ಮಗ ಪ್ರಶಾಂತ್ ಸೇಠ್ರವರು ನಮ್ಮೊಂದಿಗಿದ್ದಾರೆ. ಅವರ ತಂದೆ ನಮ್ಮ ಪ್ರತಿಯೊಂದು ಪವರ್ ಲಿಫ್ಟಿಂಗ್ ಸ್ಪರ್ಧೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದವರು. ಅವರನ್ನು ಈ ಸಮಾರಂಭದಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ಸದ್ಗುರು ಸ್ಪೋರ್ಟ್ಸ್ ಫಿಟ್ನೆಸ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಪ್ರದೀಪ್ ರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಹಾಗೆಯೇ MD ಪ್ರಕಾಶ್ ಆಫ್ಸೆಟ್ ಪ್ರಿಂಟರ್ಸ್ ಮ್ಯಾಂಗ್ಳೂರು ಇದರ ಶ್ರೀ ಆನಂದ್ ಪ್ರಭುರವರಿದ್ದಾರೆ. ಅವರನ್ನು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೂ ಸದ್ಗುರು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ನ ಪರವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ನಮ್ಮ ಹಿರಿಯ ಪವರ್ ಲಿಫ್ಟರ್, ರಾಷ್ಟ್ರೀಯ ನಂಬರ್ 1 ತೀರ್ಪುಗಾರ ಶ್ರೀ ಹರೀಶ್ ಕುಮಾರ್ ಅವರು ಬಂದು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸ್ತೇನೆ. ಅನುಗ್ರಹ ಜ್ಯುವೆಲ್ಲರ್ಸ್ ಕಿನ್ನಿಗೋಳಿ ಇದರ ಮಾಲಕರು ಆಗಿರುವಂಥ ಪೃಥ್ವಿರಾಜ್ ಆಚಾರ್ಯರವರು ನಮ್ಮ ಈ ಸಭೆಯಲ್ಲಿದ್ದಾರೆ. ಅವರನ್ನು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೂ ಸದ್ಗುರು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಮಂಗಳೂರು ವಿಶ್ವವಿದ್ಯಾನಿಲಯದ ಸ್ಪೋರ್ಟ್ಸ್ ಡೈರೆಕ್ಟರ್ ಆಗಿರುವಂಥ ಹರಿದಾಸ್ ಕೂಳೂರವರು ಬಂದು ಹೂಗುಚ್ಛಗಳನ್ನು ನೀಡಿ ಸ್ವಾಗತಿಸಬೇಕಾಗಿ ಈ ಮೂಲಕ ಪ್ರಾರ್ಥಿಸುತ್ತೇನೆ. ನಮ್ಮ ಈ 2 ದಿನದ ಸ್ಪರ್ಧೆಯಲ್ಲಿ ಪ್ರತಿಯೊಂದು ವಿಷಯದಲ್ಲೂ ನಮ್ಮೊಟ್ಟಿಗೆ ಇದ್ದು ಇಂದು ನಮ್ಮ ಒಟ್ಟಿಗೆ ಸ್ಪರ್ಧೆಯಲ್ಲಿ ವಿಜೇತರಾದಂಥ ಕ್ರೀಡಾಪಟುಗಳಿಗೆ ಬಹುಮಾನವನ್ನು ನೀಡಲು ನಮ್ಮೊಟ್ಟಿಗೆ ಪದ್ಮರಾಜರವರು ಇದ್ದಾರೆ, ನನ್ನ ಆತ್ಮೀಯರು. ಇವರನ್ನು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಹಾಗೂ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ನ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ಹಿರಿಯ ಪವರ್ ಲಿಫ್ಟರ್ ಶ್ರೀ ಕಾರಂತರವರು ಬಂದು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೀನಿ.
ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಸುಮಾರು ಹಲವು ವರ್ಷಗಳಿಂದ ಉತ್ತಮ ಸ್ಪರ್ಧೆಗಳನ್ನು ನಡೆಸ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ನಡೆಸಿರುವಂತಹ ತುಂಬ ಯಶಸ್ವಿಯಾಗಿ ನಡೆಸಿರುತ್ತೇವೆ. ಅದೇ ರೀತಿ ಇವತ್ತು 2 ದಿನಗಳಲ್ಲಿ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ಸದ್ಗುರು ಸ್ಪೋರ್ಟ್ಸ್ ಆ್ಯಂಡ್ ಫಿಟ್ನೆಸ್ನ ಎಲ್ಲ ಕ್ರೀಡಾಪಟುಗಳು ಮತ್ತು ಆಫೀಷಿಯಲ್ಸ್ ಎಲ್ಲ ಸೇರಿ ಯಶಸ್ವಿಯಾಗಿ ಈ ಸ್ಪರ್ಧೆಯನ್ನು ನಡೆಸಿದ್ದೀರಿ. ಅದರೊಂದಿಗೆ ನಮ್ಮ ಸಂಸ್ಥೆಯ ಬಾಲಾಂಜನೇಯ ಜಿಮ್ನೇಷಿಯಂನ ಪ್ರದೀಪ್ ಕುಮಾರ್ ಅವರು ಈ ಸ್ಪರ್ಧೆಯನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಅವರಿಗೂ ಈ ಸ್ಪರ್ಧೆ ನಡೆಸಿಕೊಟ್ಟದಕ್ಕೆ ಧನ್ಯವಾದ ಹಾಗೂ ಎಲ್ಲರಿಗೂ ಈ ಸಮಾರಂಭಕ್ಕೆ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ನೀಡುತ್ತೇನೆ. ಧನ್ಯವಾದಗಳು ಸರ್. ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಪಡೆಯಲಿಕ್ಕಿದ್ದಾರೆ. ಆದರೆ ನಮ್ಮ ಭಾರತಕ್ಕೆ ಕಿರೀಟವಾಗಿರುವಂಥದ್ದು ನಮ್ಮ ರಾಷ್ಟ್ರೀಯ ಕ್ರೀಡೆ, ಅದು ಹಾಕಿ. ಇವತ್ತು ಎಲ್ಲರೂ ಕೂಡ ಅವರ ಪ್ರೈಸ್ಗಳನ್ನು ಪಡೆಯೋದಕ್ಕಿಂತ ಜಾಸ್ತಿ ಸುನಿಲ್ ಅವರನ್ನು ನೋಡೋದಕ್ಕೆ ಬಹಳಷ್ಟು ಉತ್ಸುಕತೆಯಿಂದ ಅವಾಗಿಂದ ಕಾದು ಕೂತಿದ್ದಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದು ಈ ಕ್ರೀಡಾಪಟುಗಳು, ಅದರ ಜೊತೆಗೆ ನಿಮ್ಮ ಒಂದು ಉಪಸ್ಥಿತಿ, ತಮಗೆ ನಮ್ಮ ಗೌರವಗಳನ್ನು ಅರ್ಪಿಸ್ತಾ ಇದ್ವಿ. ತಾವು ಮಾಡಿರುವಂಥ ಸಾಧನೆಗೆ, ಆ ಸಾಧನೆಯಲ್ಲಿ ಎಲ್ಲದರಲ್ಲೂ ಕೂಡ ನಾನು ಇಷ್ಟಪಟ್ಟಿದ್ದೇನೆ ಅಂತ ಹೇಳಿದರೆ, ಇವತ್ತು ಎಲ್ಲರೂ ಹೇಳುವಂಥ ಒಂದೇ ಒಂದು ಮಾತು, ಕ್ರೀಡೆಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲ, ಅದಕ್ಕೆ ಮೂಲಭೂತ ಸೌಕರ್ಯಗಳಿಲ್ಲ, ಅಥವಾ ಅದಕ್ಕೆ ಬೇಕಾಗಿರುವಂತಹ ಯಾವುದೇ ರೀತಿಯಾದಂತಹ ಬೆನ್ನು ತಟ್ಟುವಂಥ ಜನರಿಲ್ಲ ಅಂತ. ಆದರೆ ಇಫ್ ಐ ಆಮ್ ನಾಟ್ ರಾಂಗ್, ಸುನಿಲ್ ಅವರು ಹಾಕಿಯನ್ನು ಆಡೋದಕ್ಕೆ ಪ್ರಾರಂಭ ಮಾಡಿದ್ದು ಒಂದು ಬ್ಯಾಂಬೂ ಸ್ಟಿಕ್ನ ಯೂಸ್ ಮಾಡಿಕೊಂಡು ಅಲ್ವಾ? ಹಾಗಾಗಿ ಯಾವುದೇ ಸೌಕರ್ಯವಾಗಿರಲಿ ಅಥವಾ ಯಾವುದೇ ಸಪೋರ್ಟನ್ನು ಬಯಸದೆ ಅವರ ಸ್ವಂತ ಶ್ರಮದಿಂದ ಇವತ್ತು ಅವರು ಭಾರತೀಯ ಹಾಕಿ ತಂಡದ ವೈಸ್ ಕ್ಯಾಪ್ಟನ್ ಆಗಿ ನಮ್ಮೆಲ್ಲರ ನಡುವೆ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯಾಗಿ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಪಡ್ಕೊಂಡಿದ್ದಾರೆ. ಅವರಿಗೆ ಇದೀಗ ನಮ್ಮ ಗೌರವಗಳನ್ನು ಅರ್ಪಿಸ್ತಾ ಇದ್ದೀವಿ. ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿಗಳು ಜೊತೆಗೂಡಿ ಅವರಿಗೆ ಸನ್ಮಾನವನ್ನು ಮಾಡುವ ಮುಖಾಂತರ ನಮ್ಮೆಲ್ಲರ ಪರವಾಗಿ ಅವರಿಗೆ ಗೌರವಗಳನ್ನು ಅರ್ಪಿಸಬೇಕು. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಕೂಡ ಈ ಮೂಲಕ ನಾವು ಅರ್ಪಿಸ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಅವರ ಸನ್ಮಾನದ ಮುಖಾಂತರ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಎರಡು 2007ರಿಂದ ಇಲ್ಲಿಯವರೆಗೂ ಕೂಡ ಭಾರತೀಯ ಹಾಕಿ ತಂಡದ ಸಕ್ರಿಯ ಕ್ರೀಡಾಪಟುವಾಗಿ ಇವರು ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. He's been a part of the junior team as well. He's currently working as an officer in the Bharat Petroleum Corporation Limited from 2014. He's been honored by Arjuna Award from the Ministry of Sports, Government of India for the year 2016 and 2017. He's also awarded as Asian Hockey Federation's Player of the Year 2016. Ministry of Youth Services and Sports, Government of Karnataka honored him with the Ekalavya Award in the year 2013. Karnataka Olympic Association awarded the KOA Award and adjudged as the best sports person in the hockey for year 2012. He's participated in the Olympic sports as well, and he's been a part of a lot of Asian Federation Championships as well. Once again, we thank you for being a part of this wonderful championship. This has been a great support to us. ಸೊ ಹಾಗಾಗಿ ನಮ್ಮ ಧನ್ಯವಾದಗಳು ಇಲ್ಲಿಗೆ ಮುಗಿಯೋದಿಲ್ಲ, ನಮ್ಮ ಗೌರವ ಇಲ್ಲಿಗೆ ಮುಗಿಯೋದಿಲ್ಲ, ನಮ್ಮ ಅಭಿನಂದನೆ ಇಲ್ಲಿಗೆ ಮುಗಿಯೋದಿಲ್ಲ. ಯಾಕಂತ ಹೇಳಿದರೆ, ಯು ಮೈಟ್ ಹ್ಯಾವ್ ರಿಸೀವ್ಡ್ ಅ ಲಾಟ್ ಆಫ್ ಫೆಲಿಸಿಟೇಷನ್ಸ್ ಆಲ್ ಥ್ರೂ ಔಟ್ ಯುವರ್ ಲೈಫ್ ಟೈಮ್, ಬಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಅ ರಿಯಲ್ ಸ್ಪೆಷಲ್ ಒನ್ ಟು ಯು, ಆ್ಯಂಡ್ ದಿಸ್ ವಿಲ್ ಬಿ ಪ್ರೆಸೆಂಟೆಡ್ ಟು ಯು ಬೈ ಪ್ರದೀಪ್ ಕುಮಾರ್ ಆಚಾರ್ಯ. ಇದು ನಿಮ್ಮ ಮನಸ್ಸಿಗೆ ಹತ್ತಿರವಾಗಿರುವಂತಹ ಒಂದು ಅನ್ಕೊಳ್ತೀವಿ. ಸೊ ಐ ಥಿಂಕ್ ಇದೇ ಖುಷಿಯ ಮೊಮೆಂಟಲ್ಲಿ ನಿಮ್ಮಿಂದ ಒಂದೆರಡು ಮಾತುಗಳನ್ನು ಕೂಡ ಬಯಸ್ತಾ ಇದ್ದೀವಿ. ಐ ರಿಕ್ವೆಸ್ಟ್ ಸುನಿಲ್ ಸರ್ ಟು ಅಡ್ರೆಸ್ ದ ಗ್ಯಾದರಿಂಗ್. ಮೊದಲಿಗೆ ಸಾರಿ, ತುಂಬ ಎಮೋಷನಲ್ ಮಾಡಿಬಿಟ್ರು ಪ್ರದೀಪ್ ಅವರು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದೊಂದು ಇಷ್ಟೊಳ್ಳೆ ಗಿಫ್ಟ್ ಕೊಡ್ತಾರೆ ಅಂತ. ನಂಗೆ ಜಾಸ್ತಿ ಮಾತಾಡ್ಲಿಕ್ಕೆ ಬರೋದಿಲ್ಲ, ಬೇಜಾರು ಮಾಡಬೇಡಿ ಪ್ಲೀಸ್. ಯಾಕಂದರೆ ಪ್ರದೀಪ್ ಅವರು ಫಸ್ಟ್ ಕೇಳ್ಕೊಂಡಾಗ ನನಗೋಸ್ಕರ 2-3 ಡೇಟ್ ಕ್ಯಾನ್ಸಲ್ ಮಾಡಿದ್ರು ಅವರು. ಯಾಕಂದರೆ ನಂದು ಕ್ಯಾಂಪ್ ಇರೋದ್ರಿಂದ ಬರಲಿಕ್ಕಾಗಲ್ಲ ಅಂತ ಹೇಳಿದ್ದೆ.
ಸೊ ಈ ಸತಿ ಏನಾದ್ರು ಮಾಡಿ ಬರಬೇಕಂತ ಅವ್ರು ತುಂಬ ಆಸೆಯಿಂದ ನನ್ನ ಕರೆದಾಗ ನನಗೆ ಇಲ್ಲ ಅನ್ಲಿಕ್ಕಾಗಿಲ್ಲ. ಮತ್ತು ಅವ್ರದ್ದು ಪ್ರದೀಪ್ ಅವರು ಎಷ್ಟು ಶ್ರಮ ಪಟ್ಟಿದ್ದಾರೆ ಇದಕ್ಕೋಸ್ಕರ ಅಂತ ನನಗೆ ಅಪ್ಡೇಟ್ ಬರ್ತಾಯಿತ್ತು. ಯಾಕಂದರೆ ಯಾವಾಗಲೂ ಅವ್ರ ಪಿಕ್ಚರ್ಸ್ನ ಶೇರ್ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ಇಲ್ಲ ಅನ್ಲಿಕ್ಕೆ ಆಗಿಲ್ಲ ನನಗೆ. ಹಾಗೂ ಈ ಚಾಂಪಿಯನ್ಶಿಪ್ನ ಎಷ್ಟು ಅವ್ರು ಮನಸ್ಸಿಂದ ಮಾಡಿದ ಅಂತ ನೋಡಿದರೆ ಗೊತ್ತಾಗ್ತಾ ಉಂಟು ನನಗೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅಂತ. ಮತ್ತು ಇಲ್ಲಿ ಬಂದಿರೋ ಎಲ್ಲ ಅಥ್ಲೀಟ್ಸ್ಗೆ ಅವರು ನಾನು ನನ್ನ ಸೈಡಿಂದ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಂದೊಂದು ಎಕ್ಸ್ಪೀರಿಯೆನ್ಸ್ ಇದೆ, ಆಟದಲ್ಲಿ ಸೋಲು ಗೆಲು ಇದ್ದಿದೆ. ಅದನ್ನ ಯಾರು ಚಾಲೆಂಜಾಗಿ ತೊಗೊಂಡು ಮುಂದೆ ಹೋಗ್ತಾರೆ ಅವರೇ ಒಂದು ಮುಂದಿನ ದಿನ ಅಲ್ಲಿ ಏನಾದ್ರು ಒಂದು ಸಾಧಿಸಲಿಕ್ಕೆ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಲೈಫಲ್ಲೂ ಅಷ್ಟೇ, ನಮ್ಮದು ಟೀಮ್ ಇವೆಂಟ್. ಸೋತಾಗ ತುಂಬ ಮಾತಾಡ್ತಾರೆ, ಗೆದ್ದಾಗ ಎಲ್ಲರೂ ಇರ್ತಾರೆ. ಸೊ ಅದನ್ನ ನೀವು ಯಾವ ರೀತಿ ಪಾಸಿಟಿವ್ ಆಗಿ ತೊಗೊಳ್ತೀರ ಅದು ತುಂಬ ಇಂಪಾರ್ಟೆಂಟ್. ನಾ ಈ ಸಮಯದಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಟ್ರೋಫಿ ಗೆಲ್ಲೋದು ಇಂಪಾರ್ಟೆಂಟ್ ಅಲ್ಲ, ನೀವು ಯಾವ ಥರ ಪಾರ್ಟಿಸಿಪೇಟ್ ಮಾಡಿದ್ದೀರ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ರೀತಿ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಳ್ಳೆ ಪ್ರೆಸೆಂಟ್ ಸಿಗ್ತದೆ ಅಂತ. ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲದಕ್ಕೆ. ಥ್ಯಾಂಕ್ ಯು ಸರ್. ನೀವು ಹೇಳಿರೋ ಮಾತುಗಳು ಬಹುಶಃ ಎಲ್ಲ ಕ್ರೀಡಾಪಟುಗಳು ಕೂಡ ಅವರ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಮುಂದಿನ ದಿವಸ ನಮ್ಮಿಂದ, ನಮ್ಮ ಕ್ಷೇತ್ರದಿಂದ, ನಮ್ಮ ರಾಜ್ಯದಿಂದ ಬಹಳಷ್ಟು ಸುನೀಲ್ ಅವರನ್ನು ನಾವು ಕಂಡುಕೊಳ್ಬೋದು ಅಂತ ಅನ್ಸ್ಕೊಳ್ತೀವಿ. ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ಆಗಲೇ ಹೇಳಿದೆ, ಕ್ರೀಡಾ ಕಾರ್ಯಕ್ರಮಗಳು ಅಥವಾ ಕ್ರೀಡಾ ಚಟುವಟಿಕೆಗಳಿಗಾದಾಗ ಅದಕ್ಕೆ ಹೆಚ್ಚಿನ ರೀತಿಯ ಬೆಂಬಲ ಸಿಗೋದಿಲ್ಲ. ಯಾಕಂತ ಹೇಳಿದರೆ ಕ್ರೀಡೆಯಲ್ಲಿರುವವರಿಗೆ ಮಾತ್ರ ಗೊತ್ತಿರುತ್ತೆ ಆ ಕ್ರೀಡೆಯನ್ನು ನಡೆಸಬೇಕಂತಂದ್ರೆ ಅದಕ್ಕೆ ಎಷ್ಟು ಅವರು ತಮ್ಮ ಜೀವಾಳವನ್ನು ಇಟ್ಟಿರ್ತಾರೆ ಅಂತ. ಆದರೆ ವೇದಿಕೆಯಲ್ಲಿ ಕೂತಿರುವಂತಹ ಇಂತಹ ಸಪೋರ್ಟರ್ಸ್ ಬೆನ್ನ ಹಿಂದೆ ಇದ್ದರೆ ಬಹುಶಃ ಯಾವ ಕ್ರೀಡಾಕೂಟವನ್ನು ಕೂಡ ಯಶಸ್ವಿಯಾಗಿ ಆಯೋಜಿಸುವುದಕ್ಕೆ ಆಯೋಜಕರ ತಲೆಯಲ್ಲಿರುವಂಥ ದೊಡ್ಡ ಭಾರವನ್ನು ಇಳಿಸ್ಲಿಕ್ಕೆ ಸಾಧ್ಯ. ಇವತ್ತು ಬ್ಯಾಂಕ್ ಆಫ್ ಬರೋಡಾ ನಮ್ಮ ಈ ಕ್ರೀಡಾಕೂಟಕ್ಕೆ ದೊಡ್ಡ ಮಟ್ಟಿನ ಸಹಕಾರವನ್ನು ನೀಡಿದೆ. ನಮ್ಮ ಜೊತೆಗೆ ಶ್ರೀಯುತ ಎಂ ಜೆ ನಾಗರಾಜ್ ಅವರಿದ್ದೀರಾ, ತಾವು ಕೂಡ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವಂಥ ನಿಮ್ಮೆಲ್ಲರ ಹುಡುಗ ಸುನೀಲ್ ಹಾಗೂ ಅದರ್ ಡಿಗ್ನಿಟರೀಸ್ ಆನ್ ದ ಡಯಸ್, ಸ್ಪೋರ್ಟ್ಸ್ ಪರ್ಸನ್ಸ್ ಆ್ಯಂಡ್ ಮೈ ಫ್ರೆಂಡ್ಸ್. ಯಾವುದೇ ಸ್ಪೋರ್ಟ್ಸ್ ಈವೆಂಟ್, ವೆದರ್ ಇಟ್ ಇಸ್ ಎನ್ ಓಪನಿಂಗ್ ಸೆರೆಮನಿ ಆರ್ ವೆಲ್ಡಿಕ್ಟರಿ, ಜಾಸ್ತಿ ಮಾತಾಡಲಿಕ್ಕೆ ಅಲ್ಲಿ ಪುರ್ಸೋತಿಲ್ಲ ಅಲ್ವಾ, ಅಥವಾ ಆಸ್ಪದ ಇಲ್ಲ. ಯಾಕೆಂದರೆ ಸ್ಪೋರ್ಟ್ಸ್ ಪರ್ಸನ್ಸ್ ಐದರ್ ದೇ ಟಾಕ್ ಮಚ್ ನಾರ್ ದೇ ಅಪ್ರಿಷಿಯೇಟ್ ಸ್ಪೆಂಡಿಂಗ್ ಟೈಮ್ ಇನ್ ಹಿಯರಿಂಗ್ ಟು ಸಂಬಡಿ ಈಸ್ ಟಾಕಿಂಗ್ ಸ್ಪೀಚ್. ಹಾಗಾಗಿ ನಾನು ಹೇಳೋ ಒಂದು ಎರಡೇ ಮಾತಲ್ಲಿ ನಾನು ಮಾತು ಮುಗಿಸ್ತೇನೆ. ಮೊಟ್ಟ ಮೊದಲಿಗೆ ಯಾರ್ಯಾರು ಇಲ್ಲಿ ಪಂದ್ಯವನ್ನು ಗೆದ್ದಿದ್ದೀರಾ ಅವರಿಗೆಲ್ಲ ನನ್ನ ಶುಭಾಶಯಗಳು. ಮತ್ತು ನಾನು ತಿಳಿದ ಮಟ್ಟಿಗೆ ನಮ್ಮ ಪ್ರದೀಪ್ ಹೇಳ್ತಾಯಿದ್ರು ಇಲ್ಲಿ ಗೆದ್ದವರು ಮುಂದೆ ನ್ಯಾಷನಲ್ ಲೆವೆಲ್ಗೆ ಹೋಗ್ತಾಯಿದ್ದಾರೆ ಅಂತ. ಸೊ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಐ ಪ್ರೇ ಗಾಡ್ ಆ್ಯಂಡ್ ಐ ವಿಶ್ ಯು ವಿಲ್ ಬಿ ಬ್ರಿಂಗಿಂಗ್ laurels to the country and to the state of Karnataka and to the especially this belt of ಕರಾವಳಿ. ಕರ್ನಾಟಕದ ಬೇರೆ ಮೂಲೆಯಿಂದ ಬಂದಿದ್ದೀರಾ. ಹಾಗಾಗಿ ನಮ್ಮ ಕರಾವಳಿ ಜನತೆಯ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳ್ತಾನೆ. ಭಾಳ ಒಂದು ಸುಂದರವಾದ ಕರಾವಳಿ ಪ್ರದೇಶ. ನಮ್ಮ ಸುನಿಲ್ ಕೂಡ ಕರಾವಳಿ ಹುಡುಗನೇ, ಆದರೆ ಕೊಡಗಲ್ಲಿ ಸೆಟ್ಲಾಗಿದ್ದಾರೆ ಅಂತ ಈಗ ತಾನೇ ಕೇಳಿದೆ, ಆದರೆ ಕರಾವಳಿ ಹುಡುಗ. ನನ್ನ ಒಂದು ಸಣ್ಣ ಮಾತಂದರೆ ವಿತೌಟ್ ಡೋಂಟ್ ಮಿಸ್ಟೇಕ್, ಆ್ಯಸ್ ಎ ಸೀನಿಯರ್ ಪರ್ಸನ್ put in 13 years of service, I have seen many sports persons they don't come up in the official career. Though you get reservation or anything and some good placement, I request you parallelly concentrate on your official career also, because once your sports career comes to end, after that your official career should not commit close that, like for example we have got so many sports persons in a bank, like weightlifters or anybody. Those who enter as a clerk, they should not remain as a clerk.
ಬಿಕಾಸ್ ನಮ್ಮಲ್ಲಿ ಐ ಥಿಂಕ್ ಪ್ರದೀಪ್ ಗೊತ್ತಿರ್ಬೋದು, ಬ್ಯಾಪ್ಟಿಸ್ಟ್ ಲೋಬೋ ಅಂತೇಳಿ ಈ ವಾಸ್ ಎ ನ್ಯಾಷನಲ್ ಲೆವೆಲ್ ವೇಟ್ ಲಿಫ್ಟರ್. ಓಕೆ, he joined the bank as a clerk, but he was a very shrewd person. He has got many laurels and awards in the national level, state level. Now he is working as a deputy general manager in Bombay. So I request you, all of you sports persons, especially our weight lifters, concentrate also on the career. Once you are become any entry level, whatever level you are entered in the office, I request you that and I wish, I desire that officially also you progress very well and take a good position, because after all you are a sports person. Wherever you work, you will be working like a sports person. Your heart, mind, action, everything will be like a sports person. So once you settle and retire from your sports life, you are second you should start from the official career. So this is all my my 2 words of guidance and request to you, and all the best to you for the national level championship. Jai Hind, Jai Karnataka. Thank you, sir. We would also like to thank you once again for the wonderful support you have provided that has been able in bringing this championship to the next level and organizing it in such a well mannered. So we would like to thank you on behalf of all the organizers and sports person present here. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ SL ಶೇಟ್ನ ಮಾಲಕರಾಗಿರುವಂತಹ ಪ್ರಶಾಂತ್ ಶೇಟ್ ಅವರು ಯಾವತ್ತಿಗೂ ಕೂಡ ನಮ್ಮ ಕ್ರೀಡಾಕೂಟಗಳಲ್ಲಿ ಅವರ ಸಹಕಾರ ಇದೆ ಅನ್ನೋದನ್ನು ಅವರ ನಗುಮುಖದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಆ್ಯಂಡ್ we are always blessed to have such people who support such championship across coastal Karnataka. ವೇದಿಕೆಯಲ್ಲಿ ಪ್ರಕಾಶ್ ಆಫ್ಸೆಟ್ ಪ್ರಿಂಟರ್ಸ್ ಮಂಗಳೂರು ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಆನಂದ್ ಪ್ರಭು ಅವರು ಕೂಡ ಉಪಸ್ಥಿತರಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಸ್ಪೀಕ್ ಅ ಫ್ಯೂ ವರ್ಡ್ಸ್. Respected dignitaries on the stage, as sports persons, and my dear friends, I would like to share a small incident with what I experienced with Mr. Pradeep. 3-4 years back, he was my personal trainer in Talwalkar's gym. And for a year or so, he trained me personally. And I used to always tell him, like Mr. Nagaraj sir told, you should always develop something else in your career also. Don't keep powerlifting only thing as your career. You have to develop something else. Do your MBA or do your education. Don't keep powerlifting as the only option. You don't have a plan B, develop a plan B. But he used to tell, no sir, powerlifting is the only thing which, I would like to carry on, and I would like to give the 100% of my life to that. And always I used to discourage him. No, you have to do something else. Keep some plan B. But he stuck to his plan, and he gave his 100%, and he succeeded in that. And I really wish there are some more sports person who I feel now I was wrong before, and if you give your 100%, you can succeed. I wish more sports persons like him give their 100%, and I wish all the best to them. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಅತಿಥಿಗಳು ಶ್ರೀಯುತ ಪೃಥ್ವಿರಾಜ್ ಆಚಾರ್ಯ ಅವರು ಕೂಡ ನಗುಮುಖದಲ್ಲಿಯೇ ತಮ್ಮ ಸಂದೇಶಗಳನ್ನು ಶುಭಾಶೀರ್ವಾದ ನಮಗೆ ತಿಳಿಸಿದ್ದಾರೆ. ನಾನಾಗಲೇ ಉಲ್ಲೇಖವನ್ನು ಮಾಡಿದೆ, ಯಾವುದೇ ಸ್ಪೋರ್ಟ್ಸ್ ಅಥವಾ ಇಂತಹ ಕ್ರೀಡಾಕೂಟಗಳು ನಡಿಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಕ್ರೀಡಾಂಗಣಗಳು ಅಥವಾ ಒಂದಷ್ಟು ಹಾಲ್ಗಳಿರುತ್ತೆ. ಬಹುಶಃ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಡಿವೈನ್ ಚಾಂಪಿಯನ್ಶಿಪ್ ದಟ್ ಹಸ್ ಹ್ಯಾಪನ್, ಬಿಕಾಸ್ ಮಂಗಳೂರಿನ ಒಂದು ಕಿರೀಟ, ಮಂಗಳೂರಿಗೆ ಬಹಳಷ್ಟು ಹೆಸರನ್ನು ತಂದಿರುವಂಥ ಮಂಗಳೂರು ದಸರಾ ಪ್ರಾರಂಭ ಆಗೋದು ಇಲ್ಲಿಂದ. ಇಂತಹ ಒಂದು ಕ್ಷೇತ್ರದಲ್ಲಿ ಇವತ್ತು ಎಲ್ಲ ಕ್ರೀಡಾಪಟುಗಳು ಬಂದು ಇಲ್ಲಿ ಭಾಗವಹಿಸಿದ್ದೀರಾ ಅಂತ ಹೇಳಿದ್ರೆ, ಇಲ್ಲಿ ಸಿಗುವಂತಹ ಟ್ರೋಫಿಗಳಿಗಿಂತ ಜಾಸ್ತಿ ಇಲ್ಲಿರುವಂಥ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಶ್ರೀಯುತ ಬಿ ಜನಾರ್ದನ್ ಪೂಜಾರಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಅದರ ಜೊತೆಗೆ ಇನ್ನೊಬ್ಬರು ನಮ್ಮ ಕ್ರೀಡಾ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇದರ ನಿರಂತರ ಅಪ್ಡೇಟ್ಸ್ಗಳನ್ನು ಪಡ್ಕೊಂಡು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಶ್ರೀಯುತ ಪದ್ಮರಾಜ್ ಅವರು ವೇದಿಕೆಯಲ್ಲಿದ್ದೀರಾ. ತಾವು ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ನಿಮ್ಮೆಲ್ಲರ ಹೆಮ್ಮೆಯ ಹಾಕಿಪಟು, ಭಾರತದ ಹಾಕಿ ತಂಡದ ಉಪನಾಯಕರಾದಂಥ ಶ್ರೀಯುತ ಸುನಿಲ್ ಕುಮಾರ್ ರವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಕ್ರೀಡಾಪಟುಗಳೇ, ನನ್ನ ಬಂಧು ಮಿತ್ರರೇ, ಬಹಳ
ಸಂತೋಷವಾಯಿತು. ಪ್ರದೀಪ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಶ್ರೀ ಕ್ಷೇತ್ರದಲ್ಲಿ ಆಯೋಜಿಸಬೇಕು ಅಂತ ಹೇಳಿ ಬಹಳ ತಿಂಗಳುಗಳ ಹಿಂದೆ ನಮ್ಮಲ್ಲಿ ಕೇಳಿಕೊಂಡರು. ನಾವು ಕೂಡ ಅದಕ್ಕೆ ಒಪ್ಪಿ ಈ ಒಂದು ಕೂಟವನ್ನು ಆಯೋಜನೆ ಮಾಡಲು ಈ ಒಂದು ಸ್ಥಳಾವಕಾಶವನ್ನು ಕೊಟ್ಟೆವು. ಬಹುಶಃ ನಾವು ಕೂಡ ನಿರೀಕ್ಷಿಸಿದಕ್ಕಿಂತ ಹೆಚ್ಚಾಗಿ ಈ ಕೂಟ ಬಹಳ ಯಶಸ್ವಿಯಾಗಿ ಆಯಿತು ಅನ್ನೋದಕ್ಕೆ ಬಹಳ ಸಂತೋಷ ಆಗ್ತಿದೆ. ಇದಕ್ಕೆ ನಾನು ಈ ಒಂದು ಸ್ಪರ್ಧಾಕೂಟವನ್ನು ಆಯೋಜಿಸಿದಂತಹ ಪ್ರದೀಪ್ ಕುಮಾರ್ ಹಾಗೆ ಅವರ ಟೀಮ್, ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಎಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸ್ತೇನೆ. ಇಂಥ ಕೂಟ ಇದು ಈ ಬಾರಿ ರಾಜ್ಯ ಮಟ್ಟದ ಬೆಂಚ್ ಪ್ರೆಸ್ ಕಾಂಪಿಟೇಷನ್ ಆಗಿತ್ತು. ಮುಂದಿನ ಬಾರಿ ಇದು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮ. ಈ ಒಂದು ಬೆಂಚ್ ಪ್ರೆಸ್ ಒಂದು ಕ್ರೀಡಾಕೂಟವು ಈ ಮಂಗಳೂರಿನಲ್ಲಿ ನಡೆದು ಬರಲಿ. ಇದಕ್ಕೆ ಬೇಕಾಗುವಂಥ ಪ್ರೋತ್ಸಾಹವನ್ನು ನಾವು ಮುಂದಕ್ಕೂ ನೀಡಲಿಕ್ಕಿದ್ದೇವೆ ಅಂತ ಹೇಳುತ್ತಾ ನಿಮಗೆಲ್ಲರಿಗನ್ನು ಇನ್ನೊಮ್ಮೆ ಅಭಿನಂದಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಹಾಗೆ ನಿತ್ಯ ನಿರಂತರವಾಗಿ ನಿಮ್ಮ ಒಂದು ಸಹಕಾರ ಕೂಡ ಎಲ್ಲ ಕ್ರೀಡಾ ಚಟುವಟಿಕೆಗಳಿಗೆ ಇರಲಿ ಅಂತ ಹೇಳ್ತಾ ಇದೀಗ ವಿ ವುಡ್ ಲೈಕ್ ಟು ಥ್ಯಾಂಕ್ ದ ಜಡ್ಜಸ್, ರೆಫರೀಸ್ ಹೂ ಹ್ಯಾವ್ ಬೀನ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಚಾಂಪಿಯನ್ಶಿಪ್. ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಇವತ್ತು ಈ ಕ್ರೀಡಾಕೂಟದಲ್ಲಿ ಜಡ್ಜಸ್ ಹಾಗೆ ರೆಫರಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರೆಲ್ಲರನ್ನ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ನಮ್ಮ ಅತಿಥಿಗಳಿಂದ ತಾವು ನಮ್ಮ ಗೌರವಗಳನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಶ್ರೀಯುತ ಸತೀಶ್ ಕುಮಾರ್ ಕುದ್ರೋಳಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಏಕಲವ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರರು ಶ್ರೀಯುತ ಹರೀಶ್ ಕುಮಾರ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದಾರೆ. ರಿಕ್ವೆಸ್ಟ್ ಮಿಸ್ಟರ್ ಹರೀಶ್ ಕುಮಾರ್ ಟು ಪ್ಲೀಸ್ ಕಮ್ ಆನ್ ಟು ದ ಡೇಸ್. ಜೋರಾದ ಚಪ್ಪಾಳೆಯ ಮೂಲಕ ಇವರೆಲ್ಲರನ್ನ ಕೂಡ ವೇದಿಕೆಗೆ ಸ್ವಾಗತಿಸೋಣ. ಯಾಕಂತ ಹೇಳಿದ್ರೆ ಸಮರ್ಥವಾದ ತೀರ್ಪನ್ನು ಕೊಡಬೇಕಂತಂದ್ರೆ ಅದಕ್ಕೆ ಸಮರ್ಥವಾದ ತೀರ್ಪುಗಾರರು ಬೇಕಾಗಿರುತ್ತೆ. ಸೊ ದೀಸ್ ಆರ್ ದ ಎಮಿನೆಂಟ್ ಜಡ್ಜಸ್ ಹೂ ಹ್ಯಾವ್ ಬೀನ್ ಅ ಪಾರ್ಟ್ ಆಫ್ ದ ಚಾಂಪಿಯನ್ಶಿಪ್. ಅದೆಷ್ಟೋ ಚಾಂಪಿಯನ್ಶಿಪ್ಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಕೂಡ ಪಡ್ಕೊಂಡಿರ್ತಾರೆ. ಇವತ್ತು 2 ದಿವಸಗಳ ಕಾಲ ನಮ್ಮ ಜೊತೆಗೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀ ಪುರಂದರ್ ದಾಸ್ ಕೂಳೂರ್ ಅವರು ವೇದಿಕೆಯಲ್ಲಿ ಈಗಾಗಲೇ ಉಪಸ್ಥಿತರಿದ್ದಾರೆ. ಇವರು ಕೂಡ ಈ ಕ್ರೀಡಾಕೂಟದಲ್ಲಿ ರೆಫರಿಯಾಗಿ ತಮ್ಮ ಕೆಲಸವನ್ನು ಸೇವೆಯನ್ನು ಸಲ್ಲಿಸಿರ್ತಾರೆ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಶ್ರೀಯುತ ಎಂ ಜಯರಾಮ್ ಇವರು ಮುಂದಕ್ಕೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಇವರೆಲ್ಲರಿಗೂ ಕೂಡ ಜೋರಾದ ಚಪ್ಪಾಳೆ ಬರಲಿ. ಇಟ್ ಈಸ್ ಬಿಕಾಸ್ ಆಫ್ ದೆಮ್ ದ್ಯಾಟ್ ದಿಸ್ ಹೋಲ್ ಚಾಂಪಿಯನ್ಶಿಪ್ ಹ್ಯಾಸ್ ಕಮ್ ಔಟ್ ಇನ್ ಸಚ್ ಅನ್ ಎಫಿಷಿಯಂಟ್ ಮ್ಯಾನರ್. ಶ್ರೀಯುತ ಎಸ್ ಸುರೇಂದ್ರ ಶೆಣಾಯ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಪ್ರಕಾಶ್ ಕಾರಂತ್ ಅವರು ವೇದಿಕೆಗೆ ಬರಬೇಕು. ಮಾಸ್ಟರ್ಸ್ ಕ್ಯಾಟಗರಿಯಲ್ಲಿ ಚಾಂಪಿಯನ್ಶಿಪ್ಗಳನ್ನು ಅದೆಷ್ಟೋ ಗೆದ್ದಿರುವಂಥ ಇವರು ನಮ್ಮ ಚಾಂಪಿಯನ್ಶಿಪ್ಪಲ್ಲಿ ರೆಫರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಾರೆ. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ಕೆ ಪ್ರಕಾಶ್ ಕಾರಂತ್. ಶ್ರೀಯುತ ಉಮೇಶ್ ಗಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಶ್ರೀ ಎಂ ಉಮೇಶ್ ಗಟ್ಟಿ ಟು ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್. ವಿನ್ಸೆಂಟ್ ಪ್ರಕಾಶ್ ಕಾರ್ಲೋ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾನೆ. ವಿ ಎಕ್ಸ್ಟೆಂಡ್ ಅ ಥ್ಯಾಂಕ್ಸ್ ಟು ಹಿಮ್. ಮಿಸ್ಟರ್ ಮೋಹನ್ ರಾಜ್ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಮಿಸ್ಟರ್ ಮೋಹನ್ ರಾಜ್. ಓಕೆ. ಮಿಸ್ಟರ್ ಕಾರ್ತಿಕ್ ರಾಜ್, ಜಯಪ್ಪ ಲಮಣಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜಯಪ್ಪ ಲಮಾಣಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಕಮಲಾಕ್ಷ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಮಿಸ್ಟರ್ ಕಮಲಾಕ್ಷ. ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಸರ್. ಶ್ರೀಯುತ ಹರಿದಾಸ್ ಕೂಳೂರ್ ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಜಿ ವೀರಭದ್ರಪ್ಪ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಹೇಮಚಂದ್ರ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಮಿಸ್ಟರ್ ಹೇಮಚಂದ್ರ ಟು ಪ್ಲೀಸ್ ಕಮ್ ಆನ್ ಟು ದ ಡೇಸ್. ಹಾಗೆ ಮತ್ತೋರ್ವ ರೆಫರಿ ಆಗಿರುವಂಥ ಶ್ರೀಯುತ ಈಶ್ವರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಮಿಸ್ಟರ್ ಈಶ್ವರ್ ಟು ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್.
ಹಾಗೆ ಶ್ರೀಯುತ ಶ್ಯಾಮ್ ಸುಂದರ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಈ ಚಾಂಪಿಯನ್ಶಿಪ್ನ ಮುಖ್ಯ ಅಂಗವಾಗಿರುವಂಥ ಸ್ಪಾಟರ್ಸ್ಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಬಾಲಾಂಜನೇಯ ಜಿಮ್ ಹಾಗೆ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ನ ಸ್ಪಾಟರ್ಸ್ಗಳೆಲ್ಲರೂ ಕೂಡ ಸಾಲಾಗಿ ವೇದಿಕೆಗೆ ಬರಬೇಕು. ಐ ರಿಕ್ವೆಸ್ಟ್ ಆಲ್ ದಿ ಸ್ಪಾಟರ್ಸ್ ಟು ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್. ನಮ್ಮ ಎಲ್ಲ ಸ್ಪಾಟರ್ಸ್ಗಳಿಗೆ ನಮ್ಮ ಕೃತಜ್ಞತೆಗಳನ್ನು ನಮ್ಮೆಲ್ಲರ ಪರವಾಗಿ ಶ್ರೀಯುತ ಎಂ ಜೆ ನಾಗರಾಜ್ ಇವರು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ Mr. M.J. Nagaraj, the General Manager for Mangaluru Zone Bank of Baroda, to hand over a token of love and gratitude to all the spotters from Sadguru Fitness and Sports and Balanjanaya Gym. ಹಾಗೆ ಚಾಂಪಿಯನ್ಶಿಪ್ನಲ್ಲಿ ರೆಫರಿಯಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದಂತಹ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್ ರೆಫರಿ ದೇವದಾಸ್ ಕೂಳೂರ್ ಅವರ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ನಮ್ಮ ಅತಿಥಿಗಳಿಂದ ಸ್ಮರಣಿಕೆಯನ್ನು ಪಡ್ಕೋಬೇಕು. ಹಾಗೆ ಯಾವುದಾದ್ರೂ ಜಡ್ಜಸ್ಗಳ ಅಥವಾ ರೆಫರಿಗಳ ಅಥವಾ ಸ್ಪಾಟರ್ಸ್ಗಳ ಹೆಸರನ್ನು ನಾವು ಬಿಟ್ಟಿದ್ದಲ್ಲಿ ಇದು ನಮ್ಮದೇ ಕ್ರೀಡಾಕೂಟ, ಹಾಗಾಗಿ ತಾವು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಪಡ್ಕೋಬಹುದು. ಇಫ್ ವಿ ಹ್ಯಾವ್ ಲೆಫ್ಟ್ ಔಟ್ ಎನಿ ನೇಮ್ಸ್ ಆಫ್ ರೆಫರೀಸ್, ಜಡ್ಜಸ್ ಆ್ಯಂಡ್ ಸ್ಪಾಟರ್ಸ್. ಹಾಗೆ ವಿ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ ಅಂಡ್ ಗ್ರಾಟಿಟ್ಯೂಡ್ ಟು ಮಿಸ್ಟರ್ ಆನಂದ್ ಪ್ರಭು ಹಾಗೆ ಪದ್ಮರಾಜ್ ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅವರು ತುರ್ತು ಕೆಲಸದಿಂದಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದಾರೆ. ವಿ ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಆ್ಯಂಡ್ ಆಲ್ ಯುವರ್ ಹೋಲ್ ಹಾರ್ಟೆಡ್ ಸಪೋರ್ಟ್. ಇದೀಗ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಈವ್ನಿಂಗ್, ದಟ್ ಈಸ್ ಚಾಂಪಿಯನ್ಶಿಪ್ನ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಹಾಗಾಗಿ ಮುಂದಿನ ಕಾರ್ಯಕ್ರಮವನ್ನು ಜಯರಾಮ್ ಸರ್ ಇವರು ಮುಂದುವರಿಸ್ತಾರೆ. ಐ ಹ್ಯಾಂಡ್ ಇಟ್ ಓವರ್ ಟು ಜಯರಾಮ್. ಆತ್ಮೀಯ ಕ್ರೀಡಾಭಿಮಾನಿಗಳೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯಾಧಿಕಾರಿಗೆ ನಮಸ್ಕರಿಸ್ತಾ, ಬಹಳಷ್ಟು ಬಹುಮಾನವನ್ನು ನಾವು ಈಗಾಗಲೇ ನೀಡಿ ಅವರನ್ನು ಸತ್ಕರಿಸಿದ್ದೇವೆ. ಆದರೆ ಇವತ್ತಿನ ಕೊನೆಯ ಸಂದರ್ಭದಲ್ಲಿ ಜರುಗಿದ ಒಂದು 3 ತರಗತಿಯ ಬಹುಮಾನವನ್ನು ಇದೀಗ ನಾವು ನೀಡುವರಿದ್ದೇವೆ. 105 kg ವಿಭಾಗದಲ್ಲಿ ಫಸ್ಟ್ ಪ್ಲೇಸ್ ಸಂಪತ್ ಫ್ರಮ್ ವೀರಮಾರುತಿ ಸಾಲಿಗ್ರಾಮ ಆ್ಯಂಡ್ ಸೆಕೆಂಡ್ ಪ್ಲೇಸ್ ಕಿಶನ್ ಶೆಟ್ಟಿ ಫ್ರಮ್ ಬಾಲಾಂಜನ್ ಜಿಮ್ನಾಸಿಯಂ ಮ್ಯಾಂಗ್ಳೂರ್. ಕಿಶನ್ ಶೆಟ್ಟಿ. 120 kg class sub junior Prithvi Kumar from Balan Gymnasium Mangalore for the first place, and second place Huzairullah Khan from RK Fitness Bangalore. Hand over the medals to the winners of 105 kg class Suraj P. Shet of Balan Gymnasium, and second place Ranjit G of also from Balan Gymnasium, and third place Prasad D'Souza also from Balan Gymnasium. I request Mr. Prithviraj Acharya, please hand over the medals. The winners of 120 kg class, Israr Basha got the first place, weight of 110 kilograms, representing Balan Gymnasium, Mangalore. And second place, Rishabh from Ironton, weight of 100. And third place, Akshaya from Viramarthi Saligrama. Akshaya from Viramarthi Saligrama got the third place. And now we are moving to the Prithviraj Acharya. Thank you, sir. And the plus 120 kg class alone competitor, first place goes to Mohammad Firoz of Dharwad District Powerlifting Association. Mohammad Firoz.
I request Sri M.J. Nagraj sir, please deliver the medal, the lone competitor of plus 120 kg class, Mohammad Firoz of Dharwad district. Sir Nagraj sir, please. Lone competitor. Thank you, Mr. Nagraj sir. Now we are moving to the 105 kg class master competition. The first place is backed by Vijay Kanchan of Balan Gymnasium, Mangalore. And second place, Suraj Kumar Singh, also from Balan Gymnasium, Mangalore. And third place is Suraj Pishet, is also from Balan Gymnasium, Mangalore. Thank you, Mr. Nagraj sir. Now we are moving to the 120 kg class winners. The first place goes to Anup Kumar of Balan Gymnasium, total weight of 230 kilograms. Second place, Arshadullah from Union Federation, Bangalore of 175 kilograms, and Israr Pasha of Balan Gymnasium, Mangalore, 152.5. Vinod Raj of Balan Gymnasium, Mangalore got the first place of weight of 250 kilograms. Abhishek R from Dharwad district, weight of 202.5 kilograms, and Nishant J. Rao from Super Bodies, Bangalore, 122.5 kilograms. ಶ್ರೀ ಪುಟ್ಟಣ್ಣ ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಮಿಸ್ಟರ್ ಪುಟ್ಟಣ್ಣ ಟು ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್. ಮೋಹನ್ ರಾಜ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮೋಹನ್ ರಾಜ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ ಇದರ ಪರವಾಗಿ ಒಂದು ವಿಶೇಷ ಸ್ಮರಣಿಕೆ ಅಂತ ಹೇಳ್ಬೋದು. ಬಹುಶಃ ನಿಮಗೆಲ್ಲರಿಗೂ ಕೂಡ ದಿನನಿತ್ಯ ಉಪಯೋಗವಾಗುವಂಥ ಒಂದು ವಸ್ತನ್ನು ಕೊಡ್ತಾ ಇದ್ದೀವಿ. ಮೋಹನ್ ರಾಜ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಮತ್ತೋರ್ವ ಸಪೋರ್ಟರ್ ಶ್ರೀತ ವಿನೋದ್ ಅವರು ನಮ್ಮ ಜೊತೆಗೆ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ಬಾಲಾಂಜನೇಯ ಜಿಮ್ನೇಷಿಯಂ ಕಳೆದ 46 ವರ್ಷಗಳಿಂದ ಚಾಂಪಿಯನ್ಸ್ಗಳನ್ನು ಸಿದ್ಧಪಡಿಸುವಂಥ ಒಂದು ಅದ್ಭುತವಾದಂತಹ ಒಂದು ಸಂಸ್ಥೆ. ಪ್ರದೀಪ್ ಕುಮಾರ್ ಆಚಾರ್ಯ ಅವರು ಕೂಡ ಬಾಲಾಂಜನೇಯ ಜಿಮ್ನೇಷಿಯಂನ ಗರಡಿಯಲ್ಲಿ ಪಳಗಿದವರು. ಈ ಸಂದರ್ಭದಲ್ಲಿ ಅವರು ಈ ಒಂದು ವೇಯಿಂಗ್ ಮೆಷಿನ್ನ ನೀಡುವ ಮುಖಾಂತರ ತಮ್ಮ ಕೃತಜ್ಞತೆಗಳನ್ನು ಬಾಲಾಂಜನೇಯ ಜಿಮ್ನೇಷಿಯಂಗೆ ಅರ್ಪಿಸ್ತಾ ಇದ್ದಾರೆ. ಹಾಗೆ ನಾವು ಕೂಡ ಬಾಲಾಂಜನೇಯ ಜಿಮ್ನೇಷಿಯಂಗೆ ನಮ್ಮ ಅನಂತ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. 53 kg ವಿಭಾಗದಲ್ಲಿ ಪುರುಷರ ಪ್ರಥಮ ಸ್ಥಾನವನ್ನು ಚಿರಾಗ್ ಟಿ ಗಾಣಿಗ got the first place of representing Durganjaneya Patel. In second place, Gausfir from Victory Gymnasium, Hospete. And third place, Aditya from Balan Gymnasium, Mangalore. In category 66 kg class, Aaron Joy Fernandez, Balan Gymnasium got the first place. Van Jacken Carlo from Balan Gymnasium got second. Now we are moving to the 74 kg class winners. Sharat Kumar of Viramarthi Saligrama got the first place. Bharat MK from Viramarthi Saligrama got second. And Praneeth Kumar from Shakti Bharat Tukuttu got the third place. The winners of 83 kg class, Sri Pawan D'Souza from Balan Gymnasium got the first place. Second place, Ritvik Alivraya from Saduguru Fitness. Third place, Nikhil from Viramarthi Saligrama. Here are the 93 kg class winners, sub-juniors. First place, Vashit Rao from Shimoga district. Second place, V. Rakshit from Vireshwar Amshala, Davangere. And third place, Rakshit from Hercules Gymnasium, Kundapura. 105 kg class, Master 2. First place, Vijay Kanchan of Balan Gymnasium, Mangalore. And second place, Ronald Lobo from Balan Gymnasium. ಹಾಗೆ ವಿ ಆಲ್ಸೋ ಹ್ಯಾವ್ ಇಂಟರ್ನ್ಯಾಷನಲ್ ರೆಫ್ರಿ ಏಕಲವ್ಯ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂಥ ಶ್ರೀಯುತ ಸತೀಶ್ ಕುಮಾರ್ ಕುದ್ರೋಳಿ ಅವರು ನಮ್ಮ ಜೊತೆಗಿದ್ದಾರೆ. ತಮ್ಮನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಶ್ರೀಯುತ ಸತೀಶ್ ಕುಮಾರ್ ಕುದ್ರೋಳಿ ಅವರನ್ನು ವೇದಿಕೆಗೆ ತಾವೆಲ್ಲರೂ ಸ್ವಾಗತಿಸಬೇಕು. ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಚಾಂಪಿಯನ್ಶಿಪ್ಗಳನ್ನು ಗೆದ್ದಿರುವಂಥ ಅನುಭವ, ಅದರ ಜೊತೆಗೆ ಈ ಸಂಪೂರ್ಣ ಕ್ರೀಡಾಕೂಟದ ಆಯೋಜನೆ ಏನಿದೆ ಅದನ್ನು ಕೂಡ ಅವರು ನೋಡಿಕೊಂಡಿದ್ದಾರೆ. ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಕರ್ನಾಟಕ ಹಾಗೆ ಇಂಡಿಯನ್ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರನ್ನ ಗೌರವದಿಂದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ.
ಪ್ರದೀಪ್ ಕುಮಾರ್ ಆಚಾರ್ಯ ಇವರು ಹೂಗುಚ್ಛವನ್ನು ನೀಡುವುದರ ಮುಖಾಂತರ ಶ್ರೀಯುತ ಸತೀಶ್ ಕುಮಾರ್ ಕುದ್ರೋಳಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಗೌರವಗಳನ್ನು ಅವರಿಗೆ ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. In 120 kg class, Master 2, alone competitor. First place goes to Anil Nair from Red Cage, Bangalore. Anil Nair. In Master 1 class, 120 kg class. First place goes to Vinod Kumar of Shakti Bharat, Tokkottu. And in plus 120 kg class, Rajesh D. Sutarve from Victory Gymnasium, Hospete. In Master 3, 105 kg class, first winner Manjunath Malya from Veeramaruti, Kinigoli. ಹಾಗೆ ಈ ಕ್ರೀಡಾಕೂಟದಲ್ಲಿ ರೆಫ್ರಿಯಾಗಿ ಭಾಗವಹಿಸಿದಂತಹ ಶ್ರೀಯುತ ಮಧುಚಂದ್ರ ಹಾಗೆ ಶ್ರೀಯುತ ಉಮೇಶ್ ಗಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ತಮಗೆ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಚಪ್ಪಾಳೆ ಅಭಿನಂದನೆಗಳು ಕೂಡ ಸಲ್ಲಿ ಶ್ರೀಯುತ ಮಧುಚಂದ್ರ ಹಾಗೆ ಶ್ರೀಯುತ ಉಮೇಶ್ ಗಟ್ಟಿ ಅವರಿಗೆ. ಹಾಗೆ ಕಾರ್ತಿಕ್ ರಾಜ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಐ ರಿಕ್ವೆಸ್ಟ್ ಕಾರ್ತಿಕ್ ರಾಜ್ ಟು ಪ್ಲೀಸ್ ಕಮ್ ಔಟ್ ಆಫ್ ದ ಸ್ಟೇಜ್. ಹಾಗೆ ಇವತ್ತಿನ ವ್ಯಾಲಿಡಿಕ್ಟರಿ ಫಂಕ್ಷನ್ನಲ್ಲಿ ನಮ್ಮ ಜೊತೆಗೆ ಸತೀಶ್ ಕುಮಾರ್ ಕುದ್ರೋಳಿ ಅವರು ಪ್ರಾರಂಭದಿಂದ ಭಾಗವಹಿಸಬೇಕಾಗಿದೆ. ಆದರೆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಖುದ್ದಾಗಿ ಅವರು ಪರಿಶೀಲನೆ ಮಾಡ್ತಾ ಇರೋದ್ರಿಂದಾಗಿ ಈ ಸಂದರ್ಭದ ನಮ್ಮ ಜೊತೆಗೆ ವೇದಿಕೆಯಲ್ಲಿದ್ದೀರಾ. ಸರ್, ತಾವು ಇಷ್ಟೊಂದು ಕ್ರೀಡಾಕೂಟಗಳಿಗೆ ಹೋಗಿದ್ದೀರಾ, ಚಾಂಪಿಯನ್ಶಿಪ್ಗಳನ್ನು ಗೆದ್ದಿದ್ದೀರಾ, ಬಹುಶಃ ಭಾಳಷ್ಟು ಅನುಭವ ನಿಮ್ಮಲ್ಲಿದೆ. ಅನುಭವಗಳನ್ನು ಹಂಚಿಕೊಂಡು ಒಂದೆರಡು ಮಾತನ್ನು ಈ ವೇದಿಕೆಯಲ್ಲಿ ಆಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ ಸರ್. ಕಳೆದ 2 ದಿನಗಳಿಂದ ನಡೆಯತಕ್ಕಂತಹ ಈ ಒಂದು ರಾಜ್ಯ ಬೆಂಚ್ ಪ್ರೆಸ್ ಸ್ಪರ್ಧೆ ಒಂದು ಇತಿಹಾಸವನ್ನೇ ಹುಟ್ಟುಹಾಕಿದೆ. ಇದರಲ್ಲಿ ನಾವು ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ 1976ರಿಂದ ಪ್ರಾರಂಭಗೊಂಡಿದೆ. ಇಷ್ಟರವರೆಗೆ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದಷ್ಟು ಕ್ರೀಡಾಪಟುಗಳು ಬೇರೆ ಯಾವ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸಿರೋದಿಲ್ಲ. ದಾಖಲೆಯ 300ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಈ ವೇದಿಕೆ ಹಲವಾರು ಉತ್ತಮ ಕ್ರೀಡಾಪಟುಗಳಿಗೆ ಒಂದು ವೇದಿಕೆಯನ್ನು ಮಾಡಿಕೊಟ್ಟಿದೆ. ಕಾರ್ಯಕ್ರಮದ ಜೊತೆ ಸಾಧನೆಯನ್ನು ಕೂಡ ಮಾಡಿ ತೋರಿಸಿದ್ದಾರೆ. ಅದರ ಜೊತೆಯಲ್ಲಿ ಸ್ಪರ್ಧೆಯ ಯಶಸ್ಸಿಗೆ ಸದ್ಗುರು ಫಿಟ್ನೆಸ್ ಆ್ಯಂಡ್ ಸ್ಪೋರ್ಟ್ಸ್ನ ಎಲ್ಲ ಕ್ರೀಡಾಪಟುಗಳು ಮತ್ತು ಅದರ ಸದಸ್ಯರು ಈ ಒಂದು ಸ್ಪರ್ಧೆಯ ಯಶಸ್ಸಿಗೆ ಭಾಳಷ್ಟು ಶ್ರಮ ವಹಿಸಿದ್ದಾರೆ. ವಿಶ್ವನಾಥ್ ಭಾಸ್ಕರ್ ಗಾಣಿಗ ಅವರು ಕಾಮನ್ವೆಲ್ತ್ ರೆಕಾರ್ಡನ್ನು ಮಾಡಿದಂಥ ಒಬ್ಬ ಅತ್ಯುತ್ತಮವಾದಂಥ ಕ್ರೀಡಾಪಟು. ದಯವಿಟ್ಟು ಅವರು ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವನಾಥ್ ಭಾಸ್ಕರ್ ಗಾಣಿಕ ವೇದಿಕೆ ಬರಬೇಕು. ಇವರು ಡೆಡ್ ಲಿಫ್ಟ್ನಲ್ಲಿ 327 ಕಿಲೋ ಭಾರವನ್ನು ಎತ್ತುವ ಮೂಲಕ ಕಾಮನ್ವೆಲ್ತ್ನಲ್ಲಿ ರೆಕಾರ್ಡ್ ಮಾಡಿರುತ್ತಾರೆ. ಅಲ್ಲದೆ ಇವರ ಒಂದು ಸಾಧನೆ ನಮಗೆ ನಿಜಕ್ಕೂ ಗೌರವ ತರುವಂಥದ್ದು. ಇವರ ಜೊತೆಯಲ್ಲಿ ಭಾಗವಹಿಸಿದಂತಹ ಪ್ರದೀಪ್ ಆಚಾರ್ಯರವರು ಕಾಮನ್ವೆಲ್ತ್ ಸ್ಪರ್ಧೆಯ ಬೆಸ್ಟ್ ಲಿಫ್ಟರ್ ಆಗಿ ಇವರು ಬಹುಮಾನವನ್ನು ಪಡೆದಿರುತ್ತಾರೆ. ಇದು ನಮ್ಮ ದೇಶಕ್ಕೆ ಸಲ್ಲಿಸುವಂಥ ಗೌರವ. ಈ ಒಂದು ಎಲ್ಲ ಸ್ಪರ್ಧೆಗಳಿಗೆ ಹೋಗಬೇಕಾದರೆ ಕ್ರೀಡಾಪಟುಗಳು ಭಾಳಷ್ಟು ಕಷ್ಟಪಡ್ತಾ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ಪೂರಕವಾಗಿ ನಮಗೆ ಕೆಲವೊಬ್ಬರು ಪ್ರೋತ್ಸಾಹಕರು ಈ ಒಂದು ಸ್ಪರ್ಧೆ ನಡೆಯುವಲ್ಲಿ ಮತ್ತು ನಮ್ಮ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ನಮ್ಮ ಕರ್ನಾಟಕ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ ಮತ್ತು ನಮ್ಮ ಜಿಲ್ಲಾ ಪವರ್ ಲಿಫ್ಟಿಂಗ್ ಅಸೋಸಿಯೇಷನ್ನ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕಡೆಯ ಚಾಂಪಿಯನ್ಶಿಪ್ ಟ್ರೋಫಿಗಳನ್ನು ನೀಡುವುದಕ್ಕಿಂತ ಮುಂಚೆ ನಮ್ಮ ಅತಿಥಿಗಳಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಸುಸೂತ್ರವಾಗಿ ಒಳ್ಳೆಯ ರೀತಿಯಲ್ಲಿ ಹಾಗೆ ಮಾದರಿ ರೀತಿಯಲ್ಲಿ ಚಾಂಪಿಯನ್ಶಿಪ್ ಮೂಡಿ ಬಂದಿದೆ. ಇವತ್ತು ನಾವು ಧನ್ಯವಾದವನ್ನು ಕೂಡ ಒಂದು ಮಾದರಿ ರೀತಿಯಲ್ಲಿ ಅರ್ಪಿಸ್ತಾ ಇದ್ದೀವಿ.
ವನ ಮಹೋತ್ಸವವನ್ನು ಇತ್ತೀಚೆಗೆ ತಾನೇ ನಾವು ಆಚರಿಸಿದ್ದೀವಿ. ಆದರೆ ವನ ಮಹೋತ್ಸವ ಬರೀ ಒಂದು ದಿವಸಕ್ಕೆ ಸೀಮಿತ ಮಾತ್ರವಲ್ಲ, ಅದು ದಿನನಿತ್ಯ ನಡೆದರೆ ಅದು ನಿಜವಾಗಿಯೂ ಒಂದು ಮಹಾ ಉತ್ಸವ ಆಗಬಹುದು. ಹಾಗಾಗಿ ಎಲ್ಲ ನಮ್ಮ ಅತಿಥಿಗಳಿಗೆ ಪ್ರೀತಿಯ ದ್ಯೋತಕವಾಗಿ ನಮ್ಮ ಧನ್ಯವಾದಗಳನ್ನು ಸಸಿಗಳನ್ನು ನೀಡುವ ಮುಖಾಂತರ ಅರ್ಪಿಸ್ತಾ ಇದ್ದೀವಿ. ಈ ಸಸಿಗಳು ಇವತ್ತಿನ ಕಾರ್ಯಕ್ರಮದ ನೆನಪಿಗಾಗಿ, ಅದರ ಜೊತೆಗೆ ನಮ್ಮ ಪರಿಸರದ ಸಂರಕ್ಷಣೆಗಾಗಿ. ಹಾಗಾಗಿ ಪ್ರದೀಪ್ ಕುಮಾರ್ ಆಚಾರ್ಯ ಹಾಗೆ ಶ್ರೀಯುತ ಸತೀಶ್ ಕುಮಾರ್ ಕುದ್ರೋಳಿ ಅವರ ಜೊತೆಗೂಡಿ ವೇದಿಕೆಯಲ್ಲಿರುವಂಥ ನಮ್ಮ ಅತಿಥಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಬ್ಯಾಂಕ್ ಆಫ್ ಬರೋಡಾ ಮಂಗಳೂರು ವಲಯದ ಜನರಲ್ ಮ್ಯಾನೇಜರ್ ಆಗಿರುವಂಥ ಶ್ರೀಯುತ MJ ನಾಗರಾಜ್ ಇವರಿಗೆ ಈ ಸಂದರ್ಭದಲ್ಲಿ ನಮ್ಮ ಅನಂತ ಕೃತಜ್ಞತೆಗಳನ್ನು ಈ ಸಸಿಯನ್ನು ನೀಡುವ ಮುಖಾಂತರ ಅರ್ಪಿಸ್ತಾ ಇದ್ದೀವಿ. ಅದರಲ್ಲಿ ಹೂ ಕೂಡ ಇದೆ ಸರ್. ಹಾಗಾಗಿ ನಮ್ಮ ಚಾಂಪಿಯನ್ಶಿಪ್ನ ಕಂಪು ಯಾವತ್ತೂ ನಿಮ್ಮ ಜೊತೆಗೆ ಇರಲಿ ಅಂತ ಈ ಮೂಲಕ ಆಶಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ದೊಡ್ಡ ಮಟ್ಟಿನ ಸಹಕಾರವನ್ನು ನೀಡಿದಂತಹ SL ಶೇಟ್ ಜ್ಯುವೆಲರ್ಸ್ ಆ್ಯಂಡ್ ಡೈಮಂಡ್ ಹೌಸ್ ಇದರ ಮಾಲೀಕರಾದಂಥ ಶ್ರೀ ಪ್ರಶಾಂತ್ ಶೇಟ್ ಅವರು ವೇದಿಕೆಯಲ್ಲಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಅನಂತ ಕೃತಜ್ಞತೆಗಳನ್ನು ಸಸಿಯನ್ನು ನೀಡೋದ್ರ ಮುಖಾಂತರ ಹಾಗೆ ಸ್ಮರಣಿಕೆಯೊಂದನ್ನು ನೀಡೋದ್ರ ಮುಖಾಂತರ ಅರ್ಪಿಸ್ತಾ ಇದ್ದೀವಿ. ತಮ್ಮ ಸಹಕಾರಕ್ಕೆ ಧನ್ಯವಾದಗಳು ಸರ್. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಇನ್ನೋರ್ವ ಅತಿಥಿಗಳು ಶ್ರೀಯುತ ಪೃಥ್ವಿರಾಜ್ ಆಚಾರ್ಯ ಅನುಗ್ರಹ ಜ್ಯುವೆಲರ್ಸ್ ಕಿನ್ನೆಗೋಳಿ ಇದರ ಮಾಲಕರು. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಮುಖ್ಯ ಅತಿಥಿಗಳು, ಅದೇ ರೀತಿಯಾಗಿ ನಮ್ಮ ಕ್ರೀಡಾಕೂಟಕ್ಕೆ ಒಂದು ಸ್ಫೂರ್ತಿಯ ಚಿಲುಮೆ SV ಸುನಿಲ್ ಅವ್ರಿಗೂ ಕೂಡ ಜೋರಾದ ಚಪ್ಪಾಳೆಯ ಕೃತಜ್ಞತೆಗಳ ಮುಖಾಂತರ ಈ ಒಂದು ಸ್ಮರಣಿಕೆಯನ್ನು, ಈ ಸಸಿಯನ್ನು ನೀಡ್ತಾ ಇದ್ದೀವಿ. ನೀವು ಹಲವಾರು ಕ್ರೀಡಾಕೂಟಗಳಲ್ಲಿ ಇನ್ನೂ ಕೂಡ ಭಾಗವಹಿಸಲಿಕ್ಕಿದ್ದೀರಾ, ಆದರೆ ನಮ್ಮ ಕ್ರೀಡಾಕೂಟ ಯಾವತ್ತಿಗೂ ಕೂಡ ನಿಮ್ಮ ಮನಸ್ಸಿಗೆ ಹತ್ತಿರವಾಗಿ ಉಳಿಲಿ. ಹಾಗೆ ಸದಾ ನಮ್ಮ ಕೃತಜ್ಞತೆ ನಿಮಗೆ ಈ ಕ್ರೀಡಾಕೂಟದ ಬಗ್ಗೆ ನೆನಪನ್ನು ಉಂಟು ಮಾಡ್ತಾ ಇರಲಿ ಈ ಮೂಲಕ ಆಶಿಸ್ತಾ ಇದ್ದೀವಿ. ಹಾಗೆ ಮುಂದೆ ಬರುವಂಥ ಜಪಾನ್ ಒಲಿಂಪಿಕ್ಸ್ನಲ್ಲಿ ನೀವು ಚಿನ್ನದ ಪದಕವನ್ನು ನಮ್ಮ ದೇಶಕ್ಕೆ ಕೀರ್ತಿಯ ರೂಪದಲ್ಲಿ ತರುವ ಹಾಗೆ ಆಗಲಿ ಅಂತ ಈ ಮೂಲಕ ಆಶಿಸ್ತಾ ಇದ್ದೀವಿ. ಹಾಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿದೋಗೆ ವೇದಿಕೆ ಮೇಲೆ ನಾನು ಜಯರಾಮ್ ಸರ್ ಅವರನ್ನ ವೇದಿಕೆ ಬರಮಾಡಿಕೊಳ್ತಾ ಇದ್ದೀನಿ. ಪ್ರಮುಖ ಬಹುಮಾನ ವಿತರಣೆ ಬಹುಶಃ ಆಗಬೇಕಾಗಿದೆ. ಅದಕ್ಕಿಂತ ಮೊದಲು ಒಂದು ಚುಟುಕಾಗಿ ಧನ್ಯವಾದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಒಂದು ದೂರದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳ ಚೆಂದಗಾಣಿಸಿ ಬಹಳ ಒಂದು ಯಶಸ್ವಿಗೊಳಿಸಿದ ನಮ್ಮೆಲ್ಲರ ಪ್ರೀತಿಯ ಕಣ್ಮಣಿ ಅರ್ಜುನ ಅವಾರ್ಡಿ ವೈಸ್ ಕ್ಯಾಪ್ಟನ್ ಆಫ್ ಇಂಡಿಯನ್ ಹಾಕಿ ಟೀಮ್ SV ಸುನಿಲ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ವಂದನೆಗಳು ಸರ್. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಉದ್ದಕ್ಕೂ ಬ್ಯಾಂಕ್ ಆಫ್ ಬರೋಡಾ ಕಂಗೊಳಿಸುತ್ತಿದೆ. ಜೊತೆಗೆ ಅದರ ಪ್ರಮುಖರು ಇವತ್ತು ಆಗಮನ, ನಾವೆಲ್ಲರೂ ಬಹಳಷ್ಟು ಪುಳಕಿತರಾಗಿದ್ದೇವೆ ಸರ್. ತಮ್ಮ ಆಗಮನ ಈ ಒಂದು ಪ್ರದೀಪ್ರವರಿಗೆ ಮತ್ತಷ್ಟು ಬೆಂಬಲ ಮತ್ತಷ್ಟು ಪ್ರೋತ್ಸಾಹ ನೀಡುವಂಥ ಆಗಲಿ ಎಂದು ಹಾರೈಸ್ತಾ MJ ನಾಗರಾಜ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳ ಮಹಾಪೂರ್ವವನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ M ಪ್ರಶಾಂತ್ ಶೇಟ್, ಬಹುಶಃ ಅವರ ತೀರ್ಥರೂಪರಾದ ರಘುನಾಥ್ ಶೇಟ್ ನಮ್ಮೊಂದಿಗೆ ಸದಾ ಹಿಂದೆ ಎಲ್ಲ ಕಾರ್ಯಕ್ರಮದಲ್ಲಿ ಇದ್ದವರು. ಬಹುಶಃ ಇವತ್ತು ಕಾಕತಾಳೀಯವೆನ್ನುವಂತೆ ಅವರ ಆಗಮನವು ಕೂಡ ಈ ಒಂದು ಸಮಾರಂಭಕ್ಕೆ ಒಂದು ಸ್ವರ್ಣದ ಒಂದು ಝಲಕನ್ನು ನೀಡಿದೆ ಎಂದು ಹೇಳುತ್ತಾ ಶ್ರೀಯುತ ಪ್ರಶಾಂತ್ ಶೇಟ್ ಅವರಿಗೆ ವಂದಿಸ್ತಾ ಇದ್ದೇನೆ. ಜೊತೆಗೆ ನಮ್ಮೊಂದಿಗೆ ಇರುವವರು ಪೃಥ್ವಿರಾಜ್ ಆಚಾರ್ಯ, ಇವರು ಕೂಡ ನಮ್ಮ ಕಿನ್ನಿಗೋಳಿಯಿಂದ ಆಗಮಿಸಿದ್ದಾರೆ. ಅವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಕಾರ್ಯಕ್ರಮದಲ್ಲಿ ಇದ್ದು ನಿರ್ಗಮಿಸಿರುವ ಆನಂದ್ ಪ್ರಭು ಹಾಗೆ ನಮ್ಮ ಮತ್ತೋರ್ವ ಗಣ್ಯರು ಕೂಡ ವಂದಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಕರ್ನಾಟಕ ಪವರ್ ಲಿಫ್ಟಿಂಗ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮ ಗಣ್ಯರ ಜೊತೆಗೆ ಆಗಮಿಸಿರುವ ಅವರ ಕುಟುಂಬ ವರ್ಗದವರಿಗೂ ಹಾಗೆ ವಿವಿಧ ಕೋನಗಳಿಂದ ಆಗಮಿಸಿ ಈ ಒಂದು 2 ದಿನಗಳ ಪರ್ಯಂತ ನಮ್ಮ ಈ ಒಂದು ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಯಶಸ್ವಿಗೊಳಿಸಿದ ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡಾಧಿಕಾರಿಗಳಿಗೂ ಹಾಗೂ ವಿವಿಧ ಕ್ರೀಡಾ ಅಧಿಕಾರಿಗಳಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ವಿಶಾಲವಾದ ಅತ್ಯಂತ ಸುಂದರವಾದ ಸಭಾಂಗಣವನ್ನು ನಮಗೆ 2 ದಿನಗಳ ಮಟ್ಟಿಗೆ ಒದಗಿಸಿದ ಶ್ರೀ ಕ್ಷೇತ್ರ ಆಡಳಿತ ಮಂಡಳಿ ಗೋಕರ್ಣನಾಥ ಕ್ಷೇತ್ರ ಇವರಿಗೂ ಕೂಡ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿ ಈ ಒಂದು ಕಾರ್ಯಕ್ರಮದ ಇವತ್ತಿನ ಒಂದು ಸಂಯೋಜನೆಯನ್ನು ನಮ್ಮ ಅನುರಾಗ್ ರವರು ಬಹಳ ಸುಂದರವಾಗಿ ತಮಗೆಲ್ಲರಿಗೂ ಬಹಳ ಒಂದು ಕನಸೆಳುವಾಗಿ ಮನಸ್ಸು ತುಂಬಿ ಬರುವ ಹಾಗೆ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ವಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಒಂದು ಸ್ಮರಣಿಕೆಯನ್ನು ಶ್ರೀಯುತ ಸುನಿಲ್ ಸರ್ ನೀಡಿ ಅವರನ್ನು ಮತ್ತಷ್ಟು ಹುರಿದುಂಬಿಸೋಣ. ಅವರಿಂದ ನಿರ್ಮಿಸಲ್ಪಡುವ ಎಲ್ಲ ಕಾರ್ಯಕ್ರಮಗಳು ಮುಂದಿನ ದಿನಗಳಲ್ಲಿ ಒಂದು ಎತ್ತರಕ್ಕೆ ಹೇರಲಿ ಎಂದು ಹಾರೈಸ್ತಾ ಶ್ರೀಯುತ ಸುನಿಲ್ ಸರ್ ಅವರು
to the remaining part of the very interesting alone best lifter awards for men and women simultaneously. ಅದರ ಜೊತೆಗೆ ಒಂದು ಸಣ್ಣ ಮಾಹಿತಿಯನ್ನು ನಮ್ಮ ಕ್ರೀಡಾಧಿಕಾರಿಗಳಿಗೆ ತಂಡದವರಿಗೆ ನೀಡ್ತಾ ಇದ್ದೇವೆ. ಒಂದು ಸಣ್ಣ ತಾಂತ್ರಿಕ ಸಭೆ, ಈ ಒಂದು ಸಭೆ ಮುಗಿದ ಕೂಡಲೇ ಜರುಗಲಿದೆ. ಎಲ್ಲ ಕ್ರೀಡಾ ತಂಡದ ಅಧಿಕಾರಿಗಳು ಮತ್ತು ಅದಕ್ಕೆ ಬೇಕಾದ ಪ್ರೋತ್ಸಾಹಕರು ಇದ್ದು ಈ ಒಂದು ಸಭೆಯಲ್ಲಿ ಸತೀಶ್ ಕುಮಾರ್ ಕುದ್ರೋಳಿ ಅವರಿಂದ ಮಾರ್ಗದರ್ಶನ ಪಡೆಯಬೇಕಾಗಿ ವಿನಂತಿಸ್ತಾ ಇದ್ದೇನೆ. Now we are moving to the prestigious award for women section, the sub junior best lifter award. The prize title goes to Nagasri of Alvas College, Modabidri. And the junior best lifter award, the prize title goes to Aditi Gupta of International Fitness Center. And in the master section, the best lifter woman, the title goes to Deepa KS of Saduguru Fitness and Sports, Mangalore. And in the senior section, the best lifter woman, the title goes to Akshata Pujarti of Veeramarthi, Kinnigodi. And now we are moving to the men's section. The sub-junior best lifter, the title goes to Prajwal from Balanjan Gymnasium, Mangalore. And in the junior section, the best lifter men, the title goes to Sunil B of Veereshwara Vamshala, Davangere. And in masters, best lifter title goes to Vincent Prakash Carlo of Balanjan Gymnasium, Mangalore. And in senior best lifter title, backed by Commonwealth best lifter Mr. Pradeep Kumar from Balanjan Gymnasium. Prasad D'Souza got the first place, Royal P. Shetty got the second place, and Sunil K. from Balamarthi got the third place. Third place Sunil K. And in 120 plus class, the first place Mohammad Firoz from Dharwad District Powerlifting Association, second place Prithvi P. Kumar from Balanjan Gymnasium. 2 ದಿನಗಳ ಪರ್ಯಂತ ವಿವಿಧ ಕೋನಗಳಿಂದ ತಮ್ಮ ಸಂಸ್ಥೆಯ ವತಿಯಿಂದ ಬಹಳಷ್ಟು ಕ್ರೀಡಾಳುಗಳು ತಮ್ಮ ಅಮೋಘ ಪ್ರದರ್ಶನವನ್ನು ನೀಡಿ ಈ ಒಂದು 2 ದಿನಗಳ ಪರ್ಯಂತ ತಮ್ಮ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಈ ಸಾಧನೆಯನ್ನು ಅನುಸರಿಸಿ ಅವರ ಪಡೆಯಲಾದ ಬಹುಮಾನಗಳಿಗೆ ಒಂದಿಷ್ಟು ಅಂಕಗಳನ್ನು ನೀಡುವ ಮೂಲಕ ನಾವು ಟೀಮ್ ಚಾಂಪಿಯನ್ಶಿಪ್ ಘೋಷಣೆಯನ್ನು ಮಾಡುವ ಪದ್ಧತಿ ಬಹಳ ಹಿಂದಿನಿಂದ ಬಂದದ್ದು. ಈ ನಿಟ್ಟಿನಲ್ಲಿ ಇವತ್ತು ಜರುಗಿದ 2 ದಿನಗಳ ವುಮೆನ್ಸ್ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಯಲ್ಲಿ ಟೀಮ್ ಚಾಂಪಿಯನ್ಶಿಪ್ನ ರನ್ನರ್ಸ್ ಅಪ್ ಪ್ರಶಸ್ತಿಗೆ ಭಾಜನರಾದ ತಂಡ ಐಎಂಡ್ ಜಿಮ್ನಾಸಿಯಂ ಮ್ಯಾಂಗ್ಳೂರ್. The team captain Shraddha is receiving the award. And in overall team championship for women, backed by Alvas College, Mudabidri. I request all the proud winners along with team manager coach Sri Pramod sir to receive a beautiful trophy from our distinguished guests Sri M.J. Nagraj sir, the general manager of Bank of Baroda, Mangalore zone. And now we are moving to the men's section. The team championship men's section, runners up goes to I&N Gymnasium Mangalore with 129 points. I request the coach from I&N, Mr. Pracheta, along with the proud winners of all the I&N team
ಚಾಂಪಿಯನ್ಶಿಪ್ ಮೆನ್ 129 ಅಂಕಗಳನ್ನು ಪಡೆಯುವ ಮೂಲಕ ರನ್ನರ್ಸ್ ಅಪ್ ಪ್ರಶಸ್ತಿಗೆ ಭಾಜನವಾಗಿದೆ. ತಂಡದ ಮುಖ್ಯಸ್ಥರಾದ ಪ್ರಚೇತ ತನ್ನ ಸಂಗಡಿಗ ವಿಜೇತ ಕ್ರೀಡಾಳುಗಳಿಗೆ ಈ ಒಂದು ಬಹುಮಾನವನ್ನು MJ ನಾಗರಾಜ್ ಸರ್ ಅವರಿಂದ ಸ್ವೀಕರಿಸಿದ್ದಾರೆ. Now, a declare of team championship men goes to Balanjini Gymnasium Mangalore with 300 points. Well, let us hear some big round of applause to Balanjini Gymnasium Mangalore. ಜೋರಾದ ಚಪ್ಪಾಳೆ ಬರಲಿ. ಆಗಲೇ ಹೇಳಿದ ಹಾಗೆ ಕಳೆದ 46 ವರ್ಷಗಳಿಂದ ಅದೆಷ್ಟೋ ಚಾಂಪಿಯನ್ಸ್ಗಳನ್ನು ತಯಾರು ಮಾಡಿದಂಥ ಒಂದು ಗರಡಿ ಬಾಲಾಂಜನೇಯ ಜಿಮ್ನೇಷಿಯಂ. ಇವತ್ತಿನ ಆರ್ಗನೈಸರ್ ಪ್ರದೀಪ್ ಕುಮಾರ್ ಆಚಾರ್ಯರವರು ಕೂಡ ಇದೇ ಗರಡಿಯಲ್ಲಿ ಪಳಗಿ ಬೆಳೆದವರು. ಹಾಗೆ ಸತೀಶ್ ಕುಮಾರ್ ಕುದ್ರೋಳಿ ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಬಾಲಾಂಜನೇಯ ಜಿಮ್ನೇಷಿಯಂನ ಪ್ರೌಡ್ ಮೆಂಬರ್ಸ್. A big round of applause to ಬಾಲಾಂಜನೇಯ ಜಿಮ್ನೇಷಿಯಂ. ಹಾಗೆ ಸುನೀಲ್ ಸರ್ ಅವರು ಈ ಒಂದು ಟ್ರೋಫಿಯನ್ನ ನೀಡಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಟು ದ ಪ್ರೌಡ್ ಚಾಂಪಿಯನ್ಸ್ ಬಾಲಾಂಜನೇಯ. We would like to thank our sponsors, Bank of Baroda, Essential Jewelers and Diamond House, SKF Elixir, Balanjane Gymnasium Castet Mangalore, Shaker and Company Mangalore, Graha Jewelers Kinnigoli, Bharat Spandan, Bharat Cooperative Bank Mumbai Limited, Zeus Fitness Club and Mangaluru City Corporation. V4 News 24/7 ತಮಗೂ ಕೂಡ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಹಾಗೆ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯ ಮುಖಾಂತರ ನಾವೆಲ್ಲರೂ ಕೂಡ ನಮಗೆ ನಾವೇ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸೋಣ. ಹಾಗೆ ಮುಂದಿನ ಕ್ರೀಡಾಕೂಟಗಳಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.